ಹಾಯ್ ಹಾಯ್ ರಾಜು, ಹೇಗಿದ್ದೀರಿ? ಯಾರು ಬರ್ತೇನಿಲ್ಲ. ಲೈಕ್ ಡನ್, ಥ್ಯಾಂಕ್ ಯು. 7 minutes ಆಯ್ತು ಬಂದು. ಹೇಗಿದ್ದೀರಿ? ಊಟ ಆಯ್ತಾ? ಆ ಊಟ ಏನೋ ಫ್ರೂಟ್ಸ್ ಅದೆಲ್ಲ ತಿಂದೆ ಸ್ವಲ್ಪ ಸ್ವಲ್ಪ. ಬ್ರೇಕ್ಫಾಸ್ಟ್ ಇತ್ತು, ಮಾರ್ನಿಂಗ್ ಇತ್ತು. ಊಟ ಮಾಡ್ಲಿಲ್ಲ, ರೈಸ್ ಮಾಡ್ಲಿಲ್ಲ. ನಿಮ್ದಾಯ್ತಾ? ರೈಸ್ ಸಾಂಬಾರ್. ಓಕೆ. ವೆಜ್ಜಾ ನೀವು? ನಾನ್ ವೆಜ್ ತಿನ್ನಲ್ವಾ? ಮತ್ತೇನು ವಿಶೇಷ? GML. ತಿಂದೆ, ಸ್ವಲ್ಪ ಸ್ವಲ್ಪ ತಿಂದೆ. ಊಟ ಮಾಡ್ಲಿಲ್ಲ, ರೈಸ್ ಮಾಡ್ಲಿಲ್ಲ. ಏನೋ ಮನಸ್ಸಿಗೆ ಬೇಜಾರ್ ತರ ಉಂಟು, ಗೊತ್ತಿಲ್ಲ. ನಿಮ್ದಾಯ್ತಾ GML? ಯಾಕೆ, ಏನಾಯ್ತು? ಯಾಕೆ GML ಬಂದು ಬಾ ಹೇಳ್ತೀರಿ? ಇಲ್ಲ ಹಾಗೇನಿಲ್ಲ. ಇರ್ತದಲ್ಲ ಏನಾದ್ರೂ ಒಂದು, ಅದಕ್ಕೆ ನೀವ್ ಯಾಕೆ ಹೋಗುದು? ಬನ್ನಿ ಮಾತಾಡಿ. ನಿಮ್ ಹತ್ರ ಮಾತಾಡಿದ್ರೇನೆ ಬೇಜಾರ್ ಹೋಗುದಲ್ವಾ? ಅದಕ್ಕೆಲ್ಲ ಬಂದೆ, ನೀವೆಲ್ಲ ಬಂದು ಮಾತಾಡ್ತೀರಂತ. ಬ್ಯುಸಿ ಇದ್ದೀರಾ? ಹೌದಾ, ಬೈಕಲ್ಲಿ ಇದ್ದೀರಾ? ಬೈಕಲ್ಲಿ ಹೇಗೆ ಮೆಸೇಜ್ ಮಾಡ್ತಿದ್ದೀರಿ? ಯಾವ ಊರು? ಬೈಕ್ ರೈಡ್. ಬೈಕಲ್ಲಿ ಹಾಗಾದ್ರೆ ಬೇಡ, ಮೆಸೇಜ್ ಮಾಡೋದು ಬೇಡ. ಹಾ GML, ಯಾಕೆ ಬೈಕಲ್ಲಿ ಇದ್ದೀರಿ? ಬೈಕಲ್ಲಿ ಬೇಡ. ಇನ್ನೂ ಇಲ್ಲ, ಬೈಕಲ್ಲಿ ಇದ್ದೀನಿ. ಬಟ್ ಇನ್ನೂ ಈಗ ಆಗ್ತಾ ಇದ್ದು ಎಂತ? ಫ್ಯಾಕ್ಟ್ರಿ ಬೀಗ ಹಾಕ್ತಾ ಇದ್ದೀನಿ. ಕ್ಲೋಸ್ ಹೌದೌದಾ? ಮಾಡ್ತಾ ಇದ್ದೀನಿ. ಓಕೆ. ಊರಿಗೆ ಹೊರಡ್ತಾ ಇದ್ದೀನಿ. ಬೇಕಾದ್ರೆ ಆನ್ಲೈನ್ ಮಾತಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ. ಬ್ಲೂಟೂತ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ಮೊಬೈಲ್ ಪಾಡಿಗೆ ಮೊಬೈಲ್ ಇರುತ್ತೆ. ಕೇರ್ಫುಲ್. ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ.
ಹೌದಾ ಆದ್ರ ಹ್ಮ್ ಹ್ಮ್ ಜಾಗ್ರತೆ. ಹ್ಮ್ ಯಾವೂರು? ಶಿರಾ. ಶಿರ್ವ. ಶಿರಾ ತುಮಕೂರು ಶಿರಾ. ಓಕೆ ಓಕೆ. ಅಲ್ಲಿ ಸಂತು ನಿಯರ್ ಹಳ್ಳಿ. ಸ್ವಂತದ್ ನಿಮ್ಮೂರ್ ಸೈಡ್ ಅಲ್ವಾ ಮಂಗ್ಳಾರ್. ಯಾರು ಸಂತ? ಹ್ಮ್ ಇಲ್ಲಪ್ಪಾ ಅವ್ರು ಹ ಚಿಕ್ಕಮಂಗ್ಳೂರ್ ಅಲ್ವಾ ಸಂತು? ಅಲ್ಲಲ್ಲ. ಹಾ ಏನ್ ನಿಜನಾ ಚಿಕ್ಕಮಂಗ್ಳೂರು ಸಂತು? ಚಿಕ್ಕಮಂಗ್ಳೂರಾ ಸಂತು? ಹ್ಮ್ ಓಕೆ ಓಕೆ ಹ್ಮ್. ಸಂತು ಏನ್ ನಿಜನಾ ನಗ್ತಾ ಇದ್ದೀರಿ? ಹ ಹ. ಹಾ ಅರುಣ್ ಬಂದ್ರು. ಹಾಯ್ ಅರುಣ್. ಊಟ ಮಾಡಿದ್ವಿ ಯಾಕ ಬೇಜಾರು ಅಂದಲ್ಲ ಅದಕ್ಕೆ ಜಾಯಿನ್ ಆದೆ. ಇಲ್ಲಪ್ಪ ನಿನ್ನೆ ಕೂಡ ನೈಟ್ ಕೂಡ ಸ್ವಲ್ಪ ಬೇಜಾರ ಲೈವ್ ಅಲ್ಲಿ. ಹಾ ಗಂಡ ಅದೇ ಪಾದ ಪೂಜೆ ಮಾಡಕ್ ಹೋಗಿದ್ದ. ಹ ಇಲ್ಲ ಎಂತ ಅಂದ್ರ ಪೂಜೆ ಪಾತ್ ಪೂಜೆ ಏನ್ ಬೇಡ ಅಂದ್ರ. ಏನ್ ಅರ್ಥ ಆಗ್ಲಿಲ್ಲ. ಹ ಹಾ ನಿನ್ನೆ ಲೈವ್ ಅಲ್ಲಿ ಸ್ವಲ್ಪ ಆಯ್ತಲ್ಲ ಜಗಳ ನೈಟ್ ಲೈವ್. ಯಲ್ಲಿ. ಸತ್ಯ ಹೇಳಲಿಕ್ಕೆ ಹೋದ್ರೆ ಸಿಟ್ಟು ಬರ್ತದೆ ಅವ್ರಿಗೆ ಎಂತ ಮಾಡುದು ನಾನು. ಇಲ್ಲಿಯದ್ದು ಮನೆಯವ್ರಗ ರೂಲ್ಸ್ ಹೇಳಿದ್ದೀನಿ ಅಲ್ಲ ಅಲ್ಲ ಹ ಹಾ ಲೈವ್ ಅಲ್ಲಿ ಲೈವ್ ಹ ಅಲ್ಲಿ ಕವಿ ಲೈವ್. ಕವಿ ಲೈವ್ ನೈಟ್. ಯಾರಿಗೆ ಕಮಲ್ ಮತ್ತೆ ನಂಗೆ. ಹಾ ಇಲ್ಲಿಯ ರೂಲ್ಸ್ ಹೇಳಿದೆ ನಾನು ಅಷ್ಟೇ ಇಲ್ಲಿಯ ರೂಲ್ಸ್ ಹೇಳ್ಬೇಕಲ್ಲ ಗೊತ್ತಿಲ್ಲದವ್ರಗೆ ಹೇಳ್ಬೇಕಲ್ಲ. ಯಾ ಹೌದು. ಅಂತ ಹೇಳಿದ್ರೆ ಈಗ ಸಿಟ್ಟು ಬರ್ತದೆ ಅವ್ರಿಗೆ ಏನ್ ಮಾಡುದು ಭಟ್ರು ಬಂದ್ರು ಹಾಯ್ ಭಟ್ರೆ ಊಟ ಆಯ್ತಾ? ಅರುಣ ಊಟ ಆಯ್ತಾ? ಹಾಯ್ ಸಂತೋಷ್ ಬ್ರೋ ಅಂತ ಹೇಳ್ತಿದ್ದಾರೆ. ಜಿಎಂಎಲ್ ಊಟ ಅಂತ ಕೇಳ್ತಿದ್ದಾರೆ ಸಂತು. ಊಟ ಆಯ್ತು ಬ್ರೋ ಈಗ ಊಟ ಮಾಡ್ಕೊಂಡು ಊರಿಗೆ ಹೊರಡ್ತಾ ಇದ್ದೆ. ಹ್ಮ್ ಆಯ್ತು ಅಂತ ಹೇಳ್ತಾರೆ ಭಟ್ರು ಇವತ್ತು ಗಂಡನ ಪಾದ ಪೂಜೆ ಮಾಡ್ಬೇಕು. ಯಾಕೆ? ಯಾಕೆ ಸಂತು ಗಂಡ ಇಲ್ಲ ಮನೆಯಲ್ಲಿ ಬೆಳಿಗ್ಗೆ ಹೋಗಿದ್ದಾರೆ ಬೇಗ. ಲೈಕ್ ಡನ್ ಥ್ಯಾಂಕ್ ಯು ಇವತ್ ಭಟ್ರೆ. ಭೀಮ್ ಅಮಾವಾಸ್ಯೆ ಇಂಡಿಯಾದಲ್ಲಿ. ಹಾ ಹಾ ನಾವೆಲ್ಲ ಮಾಡಲ್ಲ ಅದೆಲ್ಲ ಇಲ್ಲೆಲ್ಲ ಇಲ್ಲಲ್ಲ ಸಿಗುದಿಲ್ಲಲ್ಲ. ಹಿಂದೂಗಳು ಅಷ್ಟೊಂದ್ ಮಾಡಲ್ಲ ಶೆಟ್ರುಗಳು ಮಾಡ್ತಾರೆ ಅಷ್ಟೇ. ಊರಲ್ಲಿ ಇವತ್ತೇನೆ ಕುಡಿತಾರೆ ಅದು ಕುಡಿತಾರಲ್ಲ ಕಹಿ ಕುಡಿತಾರಲ್ಲ ಎಂತ ಹೇಳ್ತಾರೆ ಅದಕ್ಕೆ ಕಷಾಯ. ಹ ಅದೆಲ್ಲ ಕುಡಿತಾರೆ. ಸಂತು ಕುಡುದ್ರ ನೀವೆಲ್ಲ ಕುಡುದ್ರಾ ಕಷಾಯ? ಹ್ಮ್ ಅರುಣ್ ಕುಡುದ್ರ ವರ್ಷಕ್ಕೆ ಒಂದ್ಸಲ ಕುಡಿಬೇಕಲ್ಲ ಕಹಿ. ನೀವು ಕುಡಿಲಿಲ್ಲ ಜಿಎಮ್ಎಲ್? ಅದ್ ಬೇವು ಬೆಲ್ಲ ತಿನ್ನೋದು ವರ್ಷಕ್ಕೊಂದ್ಸಲ ಯುಗಾದಿಲಿ ಸಿಹಿ ಕಹಿ ಎರಡು ತಿಂತಾರೆ. ಹ್ಮ್ ಹ್ಮ್ ಇವತ್ತು ಭೀಮನ ಮಹಾಲಯ ಅಮಾವಾಸ್ಯೆ ಅಂತ ಗಂಡನ್ ಪಾತ್ ಪೂಜೆ ಮಾಡಿ ಹ್ಮ್ ಪೂಜೆ ಹ್ಮ್ ಮಾಡ್ತಾರೆ ಹ್ಮ್ ಹಾ ತಟ್ಟೆ ಹ್ಮ್ ಇಟ್ಬಿಟ್ಟು ನೀರ್ ಹಾಕಿ ಕಾಲ್ ತೊಳೆದು ಹೂವ ಅರಿಶಿಣ ಕುಂಕುಮ ಎಲ್ಲಾ ಇಟ್ಬಿಟ್ಟು ಹೌದಾ ಪಾತ್ ಪೂಜೆ ಮಾಡ್ತಾರೆ ಹಾ. ನೀವು ಎಣ್ಣೆ ಪೂಜೆ ಮಾಡ್ತಾರೆ ಕುಡಿತಾರಂತೆ ನೋಡಿ. ಎಣ್ಣೆ ಕುಡಿತೀರಂತೆ ಸಂತು ಹೇಳ್ತಾರೆ. ಹ್ಮ್ ಗುಡ್ ಮತ್ತೆ ಆಫ್ಟರ್ನೂನ್ ನಿಂಗೆ ಹೆಂಗ್ ಕೇಳಿದ್ರೆ ಏನ್ ಹೇಳದು. ಸುರೇಂದರ್ ಗುಡ್ ಆಫ್ಟರ್ನೂನ್ ಲೈಕ್ ಡನ್ ಥ್ಯಾಂಕ್ ಯು. ಎಣ್ಣೆನ ಬೆಣ್ಣೆನ ಎಂತ ಕುಡಿತಾರೆ ಯಾರಿಗ್ ಗೊತ್ತು. ಮತ್ತೆ ಸಂತು ಲೈವ್ ಉಂಟಾ ಇವತ್ತು? ಹಾ ಇರುತ್ತೆ 4 ಗಂಟೆಗೆ. ಮತ್ತೇನು ವಿಶೇಷ? ಹೇಳಿ. ಬೈಕಲ್ಲಿ ಇದ್ದೀರಾ ಸೌಂಡ್ ಬರ್ತಿಲ್ಲ. ಇಲ್ಲ ಇನ್ನು ಫ್ಯಾಕ್ಟ್ರಿ ಒಳಗಡೆ ಇದ್ದೀನಿ ಎಲ್ಲಾರ ಕ್ಲೋಸ್ ಹಾ ಮಾಡ್ತಾ ಇದ್ದೀನಿ. 4:30 ಬೆಳಿಗ್ಗೆ 4:30 ಬರ್ತೀನಿ ನಾ ಏನ್ ಜಾಸ್ತಿ ಕ್ಲೋಸ್ ಹ್ಮ್ ಮಾಡಲ್ಲ. ಓಕೆ ಬೆಳಿಗ್ಗೆ ಮಾರ್ನಿಂಗ್ ಅಲ್ಲೇ ಇಲ್ಲೇ ಇರ್ತೀನಿ ಎಷ್ಟು ಹ್ಮ್ 150 ಬೆಂಗಳೂರಿಂದ 150 ಕಿಲೋಮೀಟರ್ ಅಷ್ಟೇ ನಮ್ಮೂರು. ಹ್ಮ್ ಬೈಕಲ್ಲಿ ಹೊರಟ್ರೆ 2 ಅವರ್ ಅಲ್ಲಿ ಹೊರಟೋಗುತ್ತೆ. ಹ್ಮ್ ಥ್ಯಾಂಕ್ ಯು ಸುರೇಂದರ್. ರೆಬೆಕ್ಕಾ ವೈ ದೇರ್ ಇಸ್ ಅ ಮೋಷನ್ ಇನ್ ಯುವರ್ ಲೈಫ್ ಅದು ಅವರದ್ದು ಜಾಯಿನ್ ಆಗಿದಾರಲ್ಲ ಜಿಎಂಎಲ್ ಅವರದ್ದು ಆನ್ ಉಂಟು ಅಂತ ಕಾಣ್ತದೆ ಸ್ಪೀಕರ್ ಅಲ್ಲಿ ಇದೆಯಾ ಅಂತ. ಹಾ ಬ್ಲೂಟೂತ್. ಏನ್ ಜಿಎಂಎಲ್ ಇವಾಗ ಊರು ಕೇಳ್ತಿದ್ದಾರೆ. ಊರಿಗೆ ಯಾಕೆ ಹೋಗ್ತೀರಿ ಕೇಳ್ತಿದ್ದಾರೆ ಸಂತು. ಥ್ಯಾಂಕ್ ಯು ಸುರೇಂದರ್.
ಊರಿಗೆ ಯಾಕೆ ಅಂತ ಕೇಳ್ತಿದ್ದಾರೆ ಸಂತು. ಬಂದಾಯ್ತಾ ಅಂತ ಅವರದ್ದು. ಎಂಡ್ ಆಯ್ತಾ ಅಂತ. ಇನ್ನು 1 hour ಇದೆ ಅಲ್ವಾ ನಿಮ್ಮ ಲೈವ್ಗೆ. 4:30 ಅಂದ್ರೆ 3 ಇಲ್ಲಿ 2 ಆಗ್ತಾ ಬಂತು. ಅರುಣ್ ಹೋದ್ರಾ? ಓಂ ನಮ ಶಿವಾಯ. ಊಟ ಆಯ್ತಾ ಅರುಣ್? ಬಟ್ ನಿದ್ದೆ ಬರ್ತಾ ಇದೆ. ಹೌದಾ? ಮಲಗಿ ಹಾಗಾದ್ರೆ. ಲೈವ್ ಅಲ್ಲಿ ಬಂದಾಗ ನಿದ್ದೆ ಬರಲ್ಲ, ಮೆಸೇಜ್ ಓದ್ಬೇಕಲ್ಲ. ಹೆಲೋ ನಯನ್, ಹೆಲೋ, ಹೇಗಿದ್ದೀರಿ? ಊಟ ಆಯ್ತಾ? ಓಕೆ ಅನಿರ್ತಿ, ಓಕೆ ಮಲಗಿಬಿಡಿ. ಥ್ಯಾಂಕ್ ಯು ಅರುಣ್. ಇದ್ದೀನಕ್ಕ. ಓಕೆ ಅರುಣ್, ಏನು ಊಟ ಇವತ್ತು ಅರುಣ್? ನೋ, ಯಾಕೆ ಅರುಣ್? ನೋ ನಯನ್, ಕಷಾಯ ಎಲ್ಲ ಕುಡಿದ್ರಾ ಅರುಣ್ ನೀವು? ಸುಮಕ್ಕ, ನಿಮಗೆ ನಾನು ಬ್ಲೂ ಕೇಳಿದ್ದೆ ಲೈವ್ಗೆ ಬಂದಾಗ. ಈಗ ಬೇಕಾ ಭಟ್ರೆ ವೈಟ್? ಸುಮಕ್ಕ, ನಿಮಗೆ ನಾನು ಬ್ಲೂ ಕೇಳಿದ್ದೆ ನಿಮ್ಮ ಲೈವ್ಗೆ ಬಂದಾಗ ಗೊತ್ತಿದ್ಯಾ ಆ ವಿಷಯ? ನಿನ್ನೆ ರಾತ್ರಿ ಹೌದದು ನಾನು ಹಾಗೆ ಕೇಳಿದ್ದು. ಇರ್ಲಿಲ್ವಾ ನೀವು ಆವಾಗ? ಅದಂದ್ರೆ ಹಳೇದ್ ವಿಷಯ ಅಲ್ಲ, ಅವರು ಮತ್ತೆ ಯಾಕೆ ಇದ್ ಮಾಡಿದ್ದು? ಮುಂಚೆ ಜಗಳ ಎಲ್ಲ ಯಾಕೆ ತಂದದ್ದು? ನಾನು ಇಲ್ಲಿ ರೂಲ್ಸ್ ಹೇಳಿದ್ದೆ ಅವ್ರಿಗೆ, ಹೀಗೆಲ್ಲ ಉಂಟಾ ಅಂತ. ಅದಕ್ಕೆ ಅವರು ಮುಂದಿನ ವಿಚಾರ ಎಲ್ಲ ತರಬಾರ್ದಲ್ಲ. ಬ್ಲೂ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ, ಹೇಳಿದ್ ನಾನು. ಆಟಿ ಅಮಾವಾಸ್ಯೆ, ಹೌದು. ಒಂದ್ಸಲ ಎಂಡ್ಗೆ ಹೋಗಿ ಆನ್ ಮಾಡಿ ಕೇಳಿ ಏನಾಯ್ತಂತ, ಗೊತ್ತಾಗ್ತದೆ. ನಿನ್ನೆ ಲೈವ್ ಅಂದ್ರೆ ನಿಮ್ಗೂ ಬೇಜಾರಾಗಿತ್ತು ಬ್ಲೂ ವಿಷಯದಲ್ಲಿ. ನಂಗೆ ಅದೆಲ್ಲ ವಿಷಯ ಗೊತ್ತಿರ್ಲಿಲ್ಲ, ಯಾಕೆ ಕೊಡ್ಬೇಕು ಅಂದ್ರೆ. ನಂಗೆ ಒಬ್ರು ಹೇಳ್ತಿದ್ರು ಕೊಡ್ಬಾರ್ದು ಅಂತ. ನಾನು ಏನಾದ್ರೂ ಇದು ಮಾಡಿದ್ರೆ ನಂಗೆ ಇನ್ಸ್ಟಾದಲ್ಲಿ ಬೈತಾರೆ, ನೀನ್ ಯಾಕೆ ಅಂತ. ಮತ್ತೆ ಕವಿ ವಿಷಯದಲ್ಲಿ ಹಾಗೆ ಆಗಿತ್ತು. ಅವರಿಗೆ ಅವ್ರೆಂತದೋ ಹೇಳಿಬಿಟ್ರು ತಮಾಷೆಯಲ್ಲಿ, ಅದನ್ನ ಇವರು ಸೀರಿಯಸ್ ತಗೊಂಡು ನಂಗೆ ಬೈತಾ ಇದ್ದಾರೆ, ನೀನು ಯಾಕೆ ಹೇಳಿಲ್ಲ. ನಾನು ಆ ಟೈಮ್ ಇರ್ಲೇ ಇರ್ಲಿಲ್ಲ, ಎಂಡಿಗೆ ಬಂದದ್ದು. ಹಾಗೆಲ್ಲ ವಿಷಯ ಆಗ್ತಿತ್ತು, ಗೊತ್ತುಂಟಾ. ಅದಕ್ಕೆ ನಾನು ನಿಮ್ಗೆ ಕೊಡ್ತಾ ಇರ್ಲಿಲ್ಲ. ಈಗ ನಿಮ್ದೆಲ್ಲ ಪರಿಚಯ ಆಗುದಲ್ಲ ನಮ್ಗೆ. ಯಾರು ಅಕ್ಕ? ಬಿಡಿ ಯಾರು, ಯಾಕೆ ಸುಮ್ನೆ. ಅಮ್ಮ ಬಂದ್ರು. ಹಾಯ್ ಸುಮಿ, ಊಟ ಆಯ್ತಾ? ಇಲ್ಲ, ಆಯ್ತು, ಊಟ ಆಯ್ತು. ನಿಮ್ದಾಯ್ತಾ? ನಂಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಬರ್ತೇನೆ. ಕೆಲ್ಸ ಇದ್ರು ಕೆಲ್ಸ ಎಲ್ಲ ಬರ್ತೀನಿ. ಕೆಲ್ಸ ಎಲ್ಲ ಅಲ್ಲಿ ಇದು ಇರ್ತದೆ, ಪೆಂಡಿಂಗ್ ಇರ್ತದೆ ಕೆಲ್ಸ ಎಲ್ಲ. ಗಮ್ಮತ್ ಆಗ್ತದೆ ಅಂತ ಬರೋದು ನಾನು. ಸ್ವಲ್ಪ ಮಾತಾಡಲ್ಲ, ಖುಷಿ ಆಗ್ತದೆ ನಂಗೆ, ಅದಕ್ಕಾಗಿ ಬರೋದು. ಹೌದಾ? ಅದದ್ದು ಹಾಗೆ ಹೋಗಿದೆಲ್ಲ, ಅದನ್ನೆಲ್ಲ ತೆಗಿಬಾರ್ದು ಪುನಃ. ಆದ್ರೂ ನಿಮ್ಗೆ ಕೂಡ ನಾನು ಇದು ಮಾಡಿದ್ದೆ, ಆದ್ರೂ ನೀವು ಬಂದು ಅದನ್ನೆಲ್ಲ ಬಿಟ್ಟು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀರಾ. ತುಂಬಾ ಖುಷಿ ಆಗ್ತಿತ್ತು ನಂಗೆ. ಎಲ್ರು ಲೈವ್ಗೆ ಹೋಗ್ತೀರಿ. ಆದ್ರೆ ನಾನು ಎಣಿಸ್ಲಿಲ್ಲ ನೀವು ಕೂಡ ಬರ್ತೀರಿ, ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತೀರಿ ಅಂತ. ಆದ್ರೆ ನಾನು ಮತ್ತೊಬ್ಬರಿಗೆ ಇನ್ಸ್ಟಾದಲ್ಲಿ ಬೈದಿದ್ದೆಲ್ಲ, ಬೇರೆ ಅದು ಹೇಳುದಿಲ್ಲ ಯಾರಂತ. ಅದಕ್ಕಾಗಿ ನಿಮ್ಗೆ ಸಿಟ್ಟಿರ್ಬೋದು ಅಂತ ಎನ್ಸಿದೆ ನಾನು ಮುಂಚೆಲ್ಲ. ಆದ್ರೂ ನೀವು ಬಂದು ಸಪೋರ್ಟ್ ಮಾಡ್ತೀರಾ. ಡೋಂಟ್ ಕ್ರೈ. ಇಲ್ಲಪ್ಪ. ಥ್ಯಾಂಕ್ ಯು ಸಂತು. ಏನು ಲೆಫ್ಟ್ ಆದ್ರಿ? ಬೈಕ್ ಸ್ಟಾರ್ಟಾ? ಓಕೆ. ಅಕ್ಕ ತಲೆ ಕೆಡಿಸ್ಕೋಬೇಡ ಅಕ್ಕ. ಇಲ್ಲ, ಹಾಗೇನಿಲ್ಲ. ನಾರ್ಮಲ್ ಆಗಿ ಮಾತಾಡು. ಓಕೆ ಹರಿಣ್, ಓಕೆ. ಅಷ್ಟು ಒಳ್ಳೆ ಇದ್ರು, ಏನಾಯ್ತು ಗೊತ್ತಿಲ್ಲ ನಿನ್ನೆ.
ಇದ್ದ ವಿಷಯ ಹೇಳ್ಬೇಕಲ್ಲ, ಇಲ್ಲಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳಿದೆ ನಾನು ಇದ್ದ ವಿಷಯ. ಅವರಿಗೆಲ್ಲ ಅದು ಗೊತ್ತಿಲ್ಲ, ಇಲ್ಲಿ ರೂಲ್ಸ್ ಎಲ್ಲ ಗೊತ್ತಿರುವುದಿಲ್ಲಲ್ಲ, ಅದಕ್ಕೆ ಮಾತಾಡ್ತಾರೆ. ನಾನು ನಿಜ ವಿಷಯ ಹೇಳಿದೆ, ಅದಕ್ಕೇನು ಪ್ರಾಬ್ಲಮ್ ಆಯ್ತು. ನಾನು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದ್ ಕಿವಿಯಲ್ಲಿ ಕೇಳುದನ್ನ. ಅದೌದು. ಮತ್ತೆ ಹೇಳ್ತೀನಿ ನೈಟ್ಗೆ, ಆಯ್ತಾ ಅರುಣ್? ಅಲ್ಲೇ ಸಾಲ್ವ್ ಆಗ್ಬೇಕದು. ಬರ್ತೀನಿ ನೈಟ್ ಲೈವ್ಗೆ. ಮತ್ತೇನು ವಿಶೇಷ ಅರುಣ್? ಓಕೆ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಅರುಣ್. ಹೇಳಬೇಕು ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ? ಚಕ್ರ ಉಂಟು ಅರುಣ್, ಹಾಗೆ ಉಂಟು. ಎಂತ ಹೇಳೋದು ಚಕ್ರ ಬಗ್ಗೆ? ಈ ರಾತ್ರಿ ಎಲ್ಲ ಹಾಗೆ ಆದ್ರೆ ಉಂಟಲ್ಲ, ನಿದ್ದೆ ಬರುದಿಲ್ಲ, ಮತ್ತೆ ಅದೇ ತಲೆಯಲ್ಲಿ ಇರ್ತದೆ. ಅದೇ ನೀವು ಇದ್ರಿ ಅಂತ ಎಣಿಸಿದೆ ನಾನು, ಅಲ್ಲಿ ಗೊತ್ತಿಲ್ವಾ ನಿಮ್ಗೆ? ನಾನು ಹೇಳಿದ್ದು ಬಟ್ ಅದು ಮುಂಚಿನ ವಿಷಯದಲ್ಲಿ ನಮ್ಗೂ ಮತ್ತೆ ನಿಮ್ಗೂ ಜಗಳ ಆಗಿದೆ ಆ ವಿಷಯದಲ್ಲಿ. ಆದ್ರೂ ಭಟ್ರು ಈಗ ಮಾತಾಡ್ತಾರೆ ಅದನ್ನೆಲ್ಲ ಬಿಟ್ಟು ಅಂತ ಹೇಳಿದ್ ನಾನು, ಅಷ್ಟೇ, ಮತ್ತೇನಿಲ್ಲ. ಅವರು ಮುಂಚಿನ ವಿಷಯ ಮಾತಾಡಿದ್ರಲ್ಲ, ನಾನು ಅದೇ ಹೇಳಿದ್ದು. ಬ್ಲೂ ಬ್ಲೂ ವಿಷಯದಲ್ಲಿ ಕೂಡ ಜಗಳ ಆಗಿತ್ತು ನಂಗೂ ಭಟ್ರಿಗೆ ಅಂತ ಹೇಳಿದ್ ನಾನು, ಹಾಗೆ. ಬೇಜಾರಾಗ್ಬೇಡಕ್ಕ, ಖುಷಿಯಾಗಿ ಇರು. ಓಕೆ ಅರುಣ್, ಥ್ಯಾಂಕ್ ಯು ಸಂತು. ಅವ್ರು ಹೇಳ್ತಿದ್ರು ಚಾನಲ್ ಇಲ್ಲದವರಿಗೆ ಕೊಡಬಾರ್ದು ಅಂತ. ಆದ್ರೆ ಮತ್ತೆ ನೋಡುವಾಗ ನೀವು ಎಲ್ರಿಗೂ ಸಪೋರ್ಟ್ ಮಾಡ್ತೀರಿ, ನಂಗೆ ಮಾತ್ರ ಅಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತೀರಿ. ಗುರ್ತದವರೆಲ್ಲ, ಹಾಗೆ ಏನಾಗುದಿಲ್ಲ ಅಂತ ಗೊತ್ತಾಯ್ತು. ನಾನು ಲೈವ್ ಎಂಡ್ ಮಾಡುವಾಗ ಈಗ ಎಲ್ಲ ರಿಮೂವ್ ಮಾಡ್ತೀನಿ ಎಲ್ರದ್ದು. ಬೇಕಂದ್ರೆ ಕೊಡ್ತೀನಿ, ಕೆಲಸ ನೆನಪು ಆಗುದಿಲ್ಲ ಕೊಡ್ಲಿಕ್ಕೆ ಬಂದಾಗ. ಯಾರಾದ್ರೂ ಕೇಳಿದ್ರೆ ಗೊತ್ತಾಗ್ತದೆ ಕೊಡ್ಬೇಕಂತ. ಅರುಣ್ಗೆ ನೆನ್ನೆ ತೆತ್ತ ಬ್ಲೂ ತೆಗಿಲಿಲ್ವಾ ನಾನು? ಇವಾಗ ಕೊಟ್ಟಿಲ್ಲ ನಾನು, ನಿಮ್ಗೆ ಕೊಟ್ಟೆ ಅಲ್ಲ, ಅರುಣಿಗೆ ಕೇಳಿದ್ದು. ನಿನ್ನೆ ರಿಮೂವ್ ಮಾಡಿದ್ದೆ ನಾನು ಅರುಣಿಗೆ, ಇವತ್ತು ಕೊಡ್ಲಿಲ್ಲ ಅಂತ ಕಾಣ್ತದೆ. ಅಕ್ಕ ಒಂದು ಸಾಂಗ್ ಇಲ್ಲಪ್ಪ, ನಂಗೆ ಸಾಂಗ್ ಬರಲ್ಲ ಅಕ್ಕ. ನಿನ್ನೆ ತೆಗ್ದಿದ್ದೆ ಅರುಣ್, ಮತ್ತೆ ಈಗ ಯಾಕೆ ಬಂತ ಅದು? ನಾನೆಲ್ಲ ರಿಮೂವ್ ಮಾಡಿದ್ದೆ. ಅಟ್ಟಿಯ ಮೋಸೆ. ಕಷಾಯ ಕುಡಿದ್ರಾ ಅರುಣ್? ಸಂತು ಮಲಗಿದ್ರಾ? ಊಟ ಆಯ್ತಾ? ಒಂದು ಗಂಟೆ ಮಲಗಿ ಮತ್ತೆ ಎದ್ದು ಲೈವ್ ಮಾಡಿ.
ಇಲ್ಲಕ್ಕ ನಾನು ನಿನ್ನೆ ಕೊಟ್ಟಿದ್ದೆ. ಹೌದಾ, ನಾನು ರಿಮೂವ್ ಮಾಡಿದ್ದೆ, ಹೇಗೆ ಪುನಃ ಬಂತ ಗೊತ್ತಿಲ್ಲ. ಓಕೆ ಸಂತು. ನಾನಿದ್ದೀನಿ ಅಮ್ಮ. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ಬೆಳಿಗ್ಗೆ ಅಷ್ಟೇ ಅಕ್ಕ ಕಷಾಯ. ಹೌದು, ಬೆಳಿಗ್ಗೆ ಮಾತ್ರ ಕುಡಿದಲ್ವಾ, ಬರೀ ಹೊಟ್ಟಿಗೆ ಕೊಡ್ಬೇಕು ಅದನ್ನು. ಹೌದಾ, ಎಲ್ಲಿ ನೋಡಿದ್ ಇರ್ತೀರಿ, ಗೊತ್ತಿಲ್ಲ ಏನು. ಯಾರು ಲೈವ್ ಅಲ್ಲಿ ಇರ್ತೀರಿ, ಕೆಲವೆಲ್ಲ ನಾನು ಹೋಗುದಿಲ್ಲ, ಕೆಲವು ಸಲ ಇರ್ತೀರಿ, ನಾನು ನೋಡ್ತೀನಿ. ಇವತ್ತು 6 ಲೈವ್ ಅಲ್ಲಿ ಇದ್ರಿ, ಆದ್ರೂ ಕಡಿಮೆ ಅಂತ ಕಾಣ್ತದೆ, ಹೋಗ್ತಾ ಇರ್ತೀರಿ. ಕವಿ ಬಂದ್ರೆ ಬರ್ತೀರಿ, ರಮ್ಯಾ ಎಲ್ರು ಲೈವ್ ಹೋಗುದಿಲ್ಲ ಅಂತ ಕಾಣ್ತದಲ್ವಾ ಕೂಡ. ನಾನು ಏನು ಕೂಡ ಎಂತಮ್ಮ, ಇಲ್ಲಿ ಬೇವಿನ ಮರ ಬೇಕಾದಷ್ಟು ಉಂಟು, ಕಹಿ ಬೇಕಾದ್ರೆ. ಮತ್ತೆಂತ ವಿಶೇಷ ಯಾರು, ಮತ್ತೆ ಮನೇಲಿ ಎಂತ ಮಾಡ್ತೀರಿ ಇಡೀ ದಿನ? ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಜೀವನ ಚಕ್ರ ತುಂಬಾ ಚೆನ್ನಾಗಿದೆ ಅರುಣ್ ಬ್ರೋ ಅಂತಿದ್ದಾರೆ. ಇನ್ನ ನೈಟ್ ಏನಾಗಿದೆ ನನಗೆ ಗೊತ್ತಿಲ್ಲ ಅಕ್ಕ, ಲಾಸ್ಟ್ ಮೊಮೆಂಟ್ ಬಂದೆನಾ. ಹೌದಾ, ಅದೇ ಅದೇ ಮತ್ತೆ ನೋಡುವ, ನಾನು ಮಾತಾಡ್ತೀನಿ. ನಾನು ಈಗ ಲೈವ್ಗೆ ಹೋಗೋದು ಕಮ್ಮಿ. ಹೌದೌದು, ಇನ್ನು ಸ್ವಲ್ಪ ಕಮ್ಮಿ ಹೋಗೋದು. ಹೌದಾ ಕೇಳ್ತಿದ್ದಾರೆ. ಆದಿರಾ ಬಂದ್ರು, ಹಾಯ್ ಅಂತ. ಹಾಯ್ ಬೇಬಿ. ಏನು ಲೆಫ್ಟ್ ಆದ್ರಿ ಜಿಎಂಎ? ಫೈನಲ್ ಸೆಟಪ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಹೌದಾ, ಡಬಲ್ ರೈಡ್ ಹೋಗೋಣ. ಕೇಳಿಸ್ತಿದ್ಯಾ ವಾಯ್ಸು? ಹೌದೌದು, ವಾಯ್ಸ್ ಬರ್ತಿದ್ಯಲ್ಲ? ಹಾ ಎಸ್. ಡಬಲ್ ರೈಡ್ ಬರ್ಬೇಕಾ? ನಿಮ್ದೆ ಬ್ರೇಕ್ ಆಗ್ತಿದೆ ವಾಯ್ಸ್. ಹೌದಾ, ಇಲ್ಲ ಇಲ್ಲ, ಈಗ ಬಂತು. ಡಬಲ್ ರೈಡ್ ಬರ್ಬೇಕಾ ಕೇಳ್ದೆ. ಇಲ್ಲ. ಏನ್ ಸಮಾಚಾರ? ಸಮಾಚಾರ ಏನಿಲ್ಲ, ನೀವೆಲ್ಲ ಹೇಳ್ಬೇಕು ಊರಿನದ್ದು ಸಮಾಚಾರ. ಮಳೆ ಇಲ್ವಾ ಏನಿಲ್ಲ, ಇವತ್ತು? ಮಳೆ ಇಲ್ಲ ಬೆಂಗಳೂರಲ್ಲಿ. ಹ್ಮ್ ಮುಂದೆ ಎಲ್ಲಿದೆಯೋ ಗೊತ್ತಿಲ್ಲ. ಹೌದಾ, ಬೆಂಗಳೂರು ಬಿಡ್ತಾ ಇದ್ದೀವಿ ಗಾಡೀಲಿ. ಹ್ಮ್ ಕಮೆಂಟ್ ಓದಲ್ಲ, ಅದ ಆಯ್ತದ್ ನಾನು ನೋಡ್ತೀನಿ. ಅನ್ಕೊಳತೀನಿ. ಹಾ, ನೀವ್ ನೋಡ್ಕೊಳ್ಳಿ. ಮೊಬೈಲು ಪಾಕೆಟ್ ಅಲ್ಲಿ ಹಾಕೊಂಡಿದ್ದೀನಿ. ಓ ಹೌದಾ, ಬೈಕ್ ಪಾಕೆಟ್ ಅಲ್ಲಿ ಹಾಕೊಂಡಿದೀನಿ. ಕಮೆಂಟ್ ನೋಡಲ್ಲ, ಮಾತಾಡ್ತಿರ್ತೀನಿ, ಮಾತಾಡಿ. ಓಕೆ. ಓಹೋ ಹ್ಮ್ ಓಹೋ GML ಬ್ರದರ್, ಏನು ದುಬೈಗೆ ಹೋಗಿದ್ದೀರಾ? ಬೆಳಗ್ಗೆ ಬೆಂಗಳೂರಿನಲ್ಲಿ ಇದ್ರಿ, ಯಪ್ಪಾ ಏನು ಫಾಸ್ಟ್. ಬೈಕಲ್ಲೇ ಹೋಯ್ತಾ ಇದ್ದೀನಿ. ಹೌದು, ಬೈಕಲ್ಲಿ ಫಾಸ್ಟ್ ಹೋಗ್ತಾ ಇದ್ದಾರೆ. ಹಾಯ್ GML ಬ್ರೋ ಅಂತಿದ್ದಾರೆ ಅರುಣ್. ಅರುಣ್ ಬ್ರೋ, ಹಾಯ್ ಬ್ರೋ. ಊಟ ಆಯ್ತಾ ಬ್ರೋ? ಆರಾಮ ಬ್ರೋ? ಯಾವ್ದು ವರ್ಕ್ ಇಲ್ವಾ ಎಲೆಕ್ಟ್ರಿಷಿಯನ್ದು? ಸ್ವಲ್ಪ ದಿವಸದ ಹಿಂದೆ ಒಂದು ಲೈವ್ಗೆ ಹೋಗಿದ್ದಕ್ಕ, ಆ ಬಟ್ಟನಿಗೆ ಯಾಕೆ ಬ್ಲೂ ಕೊಡ್ತೀರಾ ಅಂತ ಕೇಳಿದ್ರು ಒಬ್ಬರು, ಅದಕ್ಕೆ ಲಾಸ್ಟ್ ನಾನು ಹೋಗಿದ್ದೆ ಬಿಟ್ಟೆ. ಹೌದಾ, ಬ್ಲೂದು ಏನದಮ್ಮ, ಆಲ್ರೆಡಿ ಹೌದಂತೆ. ಎಲ್ರು ಲೈವಿಗೆ ಬರೋದೇ ಇಂಟೆನ್ಷನ್ ಗಿಫ್ಟ್ಗಳು ಕಲೆಕ್ಟ್ ಮಾಡ್ಕೊಳಕ್ಕೆ. ಹೌದೌದು, ಒಂದು ಅದಕ್ಕೆ ನಾನೀಗ ಕೊಡ್ತೇನೆ, ಮತ್ತೆ ಪ್ರತಿಯೊಬ್ಬರಿಗೂ ಬ್ಲೂ ಎಂಡ್ ಮಾಡುವಾಗ ಕೊಡಿ. ರಿಮೂವ್ ಅದು ಮಾಡ್ತೇನೆ. ಬ್ಲೂ ಒಂದ್ ಏನ್ ಗೊತ್ತಾ, ಬ್ಲೂ ಎಲ್ಲಾ ಲೈವ್ ಅಲ್ಲೂ ಬ್ಲೂ ಇದ್ರೆ ವಾಚ್ ಅವರ್ ಕಡಿಮೆ ಬರುತ್ತೆ. ಕಡಿಮೆ ಅಂದ್ರೆ ಹ್ಮ್ ಲೈಕ್
1 hour ಬರೋದಾಗೆ ಒಂದು 45 minutes ಬರುತ್ತೆ. ಹ್ಮ್ ಚಾಟ್ ಫುಲ್ ಬ್ಲೂನೇ ಇದ್ರೆ ಹಂಗ್ ಬರುತ್ತೆ. ವಿತೌಟ್ ಬ್ಲೂ ಚಾಟ್ ಮಾಡ್ತಾ ಇದ್ರೆ ವಾಚ್ ಅವರ್ ಜಾಸ್ತಿ ಬರುತ್ತೆ. ಹ್ಮ್ ಓಕೆನಾ? ಅದಕ್ಕೆ ಟುಗೆದರ್ ಎಂಡ್ ಆಗುವಾಗ ನಾನು ಟುಗೆದರ್ ಲೀವ್ ಮಾಡಿದ್ರೆ ಮಾಡ್ತೇನೆ. ಒಂದ್ ಸ್ವಲ್ಪ ಟುಗೆದರ್ ಮಾಡಿದ್ರೆ ಹ್ಮ್ ಸಿಂಗಲ್ ಲೈವ್ಗಿಂತ ಟುಗೆದರ್ ಅಲ್ಲೂ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಡ್ವಾನ್ಸ್. ಹ್ಮ್ ಅಡ್ವಾನ್ಸ್ ಏನು ಅಂದ್ರೆ ಎಲ್ರು ಜಾಯಿನ್ ಆಗ್ತಾರೆ. ಒಂದು ಅವರೇಜ್ ಅಲ್ಲಿ ನಡೀತಾ ಇರುತ್ತೆ. ಸ್ವಲ್ಪ ನೆಟ್ಟುನು ಜಾಸ್ತಿ ತಗೊಳುತ್ತೆ. ಒಂದು ಬೆನಿಫಿಟ್ ಪಡ್ಕೋಬೇಕಂದ್ರೆ ಒಂದ್ ಲಾಸ್ ಮಾಡ್ಕೋಬೇಕು. ಬಟ್ ನೀವು ಬ್ಲೂ ಕೊಟ್ಟಿಲ್ಲ ಎಲ್ಲರೂ ಹೊರಟೋಗ್ಬಿಡ್ತಾರೆ ಬ್ಲೂ ಇಲ್ಲ ಅಂತ. ಹ್ಮ್ ಯಾರೋ ಒಂದ್ ಕವಿ ಸಪೋಸ್ ಬಂದ್ರು. ಚಾನಲ್ನವರು ಬರ್ತಾರೆ, ಚಾನಲ್ ಇಲ್ದೇ ಇರೋರು ಬರ್ತಾರೆ. ಹೌದು. ಇಂಟೆನ್ಷನ್ನು ಇವರೇ ಬರ್ಬೇಕು ಅಂತ ಏನಿಲ್ಲ ಚಾಟ್ಗೆ. ಬೇರೆ ಸ್ಟೇಟ್ನವರು ಬರ್ತಾರೆ ಅವ್ರಿಗೂ ಕೊಡಿ ಬ್ಲೂನ. ಬ್ಲೂ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಬ್ಲೂ ಕೊಟ್ಮೇಲೆ ಏನಾಗುತ್ತೆ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅದೇ ನಮ್ಗೆಲ್ಲ ಬ್ಲೂ ಕೊಟ್ಟ ಗೊತ್ತಾಗುದಿಲ್ಲಲ್ಲ. ತಕ್ಷಣ ಬ್ಲೂ ಕೊಟ್ಟ ಹ್ಮ್ ತಕ್ಷಣ ಅವ್ರೇನು ಲೈವ್ ಏನು ಮಾಡಕ್ ಆಗಲ್ಲ ಅವರು. ಓಕೆನಾ? ಹ್ಮ್ ಒಂದು ಲೈವ್ ಮುಗಿದ್ಮೇಲೆ ಎಲ್ಲ ಆಟೋಮೆಟಿಕ್ ರಿಮೂವ್ ಮಾಡ್ಬೋದು ಕ್ರೋಮ್ ಆ್ಯಪ್ ಅಲ್ಲಿ. ಹೌದೌದು, ನಾನು ಮಾಡ್ತೇನೆ, ರಿಮೂವ್ ಮಾಡ್ತೇನೆ ಹಾ ಎಂಡ್ ಆಗೋ ಮುಂಚೆ. ಅಲ್ಲ ಲೈವ್ ಅಲ್ಲಿ ಅವರು ಬಾಯ್ ಹೇಳೋದ ತಕ್ಷಣ ಅಲ್ಲೇ ರಿಮೂವ್ ಮಾಡೋದ್ಕಿಂತನ ಅವ್ರ ಏನೋ ಮಿಸ್ ಆಗಿ ಮತ್ತೆ ಬರ್ತಾರೆ. ಬ್ಲೂ ಇಲ್ಲ ಹ್ಮ್ ಅಂದ್ರೆ ನೋಡ್ ಅವಾಗ್ಲೇ ಕೊಟ್ರಿ ಇವಾಗ ಅಲ್ಲೇ ಬ್ಲೂ ರಿಮೂವ್ ಆಗೈತೆ. ಇವೆಲ್ಲ ಇಂಟೆನ್ಷನ್ ನಾನ್ ಹಂಗೆ ಈಗ ನಾನ್ ಸಂಡೇ ನೆನ್ನೆ ಲೈವ್ ಮಾಡದ್ನಾ, ಹ್ಮ್ ಓಪನಿಂಗ್ ಇಂದ ಎಂಡಿಂಗ್ ವರ್ಗು ಯಾರೆಲ್ಲ ಬಂದ್ರೆ ಎಲ್ಲಾರ್ಗು ಬ್ಲೂ ಕೊಟ್ಟೆ. ಲೈವ್ ಹ್ಮ್ ಮುಗಿದ್ಮೇಲೆ ಹೋಗಿ ವಿತಿನ್ ಒಂದ್ 30 ಸೆಕೆಂಡ್ ಅಲ್ಲಿ ಮುಗ್ದೇ ಹೋಯ್ತು ಅದ್ ಮ್ಯಾಟ್ರು. 30 ಸೆಕೆಂಡ್ ಅಲ್ಲಿ ಎಲ್ಲಾ ಮಾಡನ ರಿಮೂವ್ ಮಾಡಿದೆ ಹ್ಮ್ ಅಷ್ಟೇ. ಅದ್ರಿಂದ ಪ್ರಾಬ್ಲಮ್ ಏನು ಇಲ್ಲ. ಬ್ಲೂ ಕೊಡು ಪರವಾಗಿಲ್ಲ. ಯಾರಿಗೆ ಬಂದ್ ಅವ್ರು ಕೇಳೋಕು ಮುಂಚೆಗೆನೆ ಕೊಡು. ಕೆಲವರು ಓಕೆ ಈ ಓಕೆ. ಕನ್ನಡ ಚಾಟ್ ಅಲ್ಲಿ ಶೋ ಆಗಲ್ಲ ಹ್ಮ್ ಕೆಲವರ್ಡ್ಗಳು ಅಂತದೆಲ್ಲ ಇರುತ್ತೆ. ಸೊ ಅದೊಂದು ಕಾರಣಕ್ಕೋಸ್ಕರ ಬ್ಲೂ ಕೊಡಬೇಕು. ಬೇಕಾದವರು ಕೇಳಿ. ಹ್ಮ್ ಅದೇ ಕನ್ನಡ ಸ್ಪೋರ್ಟ್ಸ್ ಬಂದ್ರು, ಕವಿ ಅಕ್ಕ ಏನ್ ಯೋಚನೆ ಅಂತ. ಹೈ ಕವಿ ಸಿಸ್ ಹೇಳ್ತಿದ್ದಾರೆ ಅದೇ ಅಮ್ಮು. ಹಾಯ್ ಅಮ್ಮು, ಊಟ ಆಯ್ತಮ್ಮು? ಪೂಜೆ ಅಮ್ಮು ಮಾಡ್ದ? ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ, ಬೈಕಲ್ಲಿ ಡಿಸ್ಕಸ್ ಇದ್ದಾರೆ ನಡೀತಾ GMS. ಇದೆ. ಲೈವ್ ಅಂದ್ರೆ ಡಿಸ್ಕಸ್ ಅಲ್ವಾ? ಹ್ಮ್ ಡಿಸ್ಕಸ್ ನಡೀತಾ ಇದೆ. ನಾನ್ ಪ್ರವಚನಗಳಂತೆ. ಕಮೆಂಟ್ ನೋಡ್ತಿಲ್ಲ. ಮಾತಾಡಿ, ನಾನು ಲೈವ್ ಅಂದ್ರೆ ಮಾತಾಡಕ್ಕೋಸ್ಕರ ಬರೋದು. ನಾ ಮಾತಾಡಿ ಎಲ್ಲಿದ್ದೀನಿ ಸರಿ. ಸಚಿನ್ ಹೇಳ್ತಿದ್ದಾರೆ. ನೀವು ಮತ್ತೆ ದುಬೈಯಲ್ಲಿದ್ದೀರಿ ಹಾ ಕವಿ. ದುಬೈಗೆ ಹೋಗ್ತಾ ಇದ್ದಿ. ಜೇಮಂತ್ ಬ್ರದರ್ ದುಬೈಗೆ ಹೋಗಿದ್ದೀರಾ ಕವಿಸಿಸ್? ಹೋಗಿದ್ದಾರೆ ಕವಿಸಿಸ್ ಹೇಳ್ತಿದ್ದಾರೆ ಅಮ್ಮ. ಸಪೋರ್ಟಿಂಗ್ ಅವ್ರನ್ನ ಸಪೋರ್ಟ್ ದುಬೈ ನೋಡ್ಕೊಂಡ್ ಮಾಡ್ತಿದ್ದಾರೆ. ಬರೋಣ ಅಂತ ಬಂದಿದೀನಿ. ಮೋಸ್ಟ್ಲಿ ದುಬೈನಲ್ಲಿ ಇರ್ಬೇಕು ಕವಿ ಅಕ್ಕ ಹೇಳ್ತಿದ್ದಾರೆ. ಇವನಿಗೆ ಯಾವಾಗ ದುಬೈಗೆ ಹೋಗೋ ಯೋಗ ಬಂತು? ನಾನೇ ವೀಸಾ ಹಾಕಿದ್ದು ಕವಿ. ನಿಮ್ಗೂ ಹಾಕ್ತೇನೆ ಬನ್ನಿ. ಅದು ಬೈಕ್ ನಲ್ಲಿ ಯಪ್ಪ ಕಿವಿ ಮುಚ್ಕೊಳ್ಳಿ. ಊಟ ಆಯ್ತಾ GML ಬ್ರೋ? ಪೂಜೆ ಆಯ್ತು ಹೇಳ್ತಿದ್ದಾರೆ. ಊಟ ಆಯ್ತು GML ಬ್ರೋ, ಪೂಜೆ ಆಯ್ತು. ನಂಗೆ ಬ್ಲೂ ಬೇಡ, ಪಿಂಕ್ ಬೇಕು. ಪಿಂಕ್ ಕೊಡುವ ನಿಮಗೆ, ಒಂದು ನಿಮಿಷ. ನೆನ್ನೆ ತಗೊಂಡು ಹೋಗಿದ್ರಲ್ವಾ ಕವಿ? ಉಂಟಲ್ಲ ನಿಮ್ಗೆ ಬ್ಲೂ ಇದೆ. ನೆನ್ನೆ ತಗೊಂಡ್ ಹೋಗಿದ್ರೆ ಅದೇ ಉಂಟು. ಪಿಂಕ್ ಬೇಡ ಕವಿ ಅಕ್ಕ, ವೈಟ್ ಇರ್ಲಿ ಅಂತ ಹೇಳ್ತಿದ್ದಾರೆ ಸಚಿನ್. ಯಾಕೆ ಕವಿ ಅಷ್ಟು ಯೋಚನೆ ಮಾಡ್ತಿದ್ದೀರಾ? ಮಾತಾಡೋಕೆ ದುಬೈ ಹೋಗ್ಬೇಕಾ? ಅಲ್ಲ, ಚಡ್ಡಿ ದೋಸ್ತಿ ಇದ್ದಾರಲ್ಲ, ಬನ್ನಿ ಅವರು ಸಿಗ್ತಾರೆ. ಚಡ್ಡಿ ದೋಸ್ತ್ ಕೂಡ ಸಿಗ್ತಾರೆ, ಮೀಟ್ ಮಾಡ್ಸುವ. ಅಮ್ಮು ನಾ ಎಲ್ಲಿದ್ದೀನಿ? ಕುತ್ಕೊಳ್ಳಿ ಅಲ್ಲಿ ಬೈಕಲ್ಲಿ, ಹಿಂದೆ ಕುತ್ಕೊಳ್ಳಿ GML ಬೈಕಲ್ಲಿ. ಡಬಲ್ ರೈಡ್ ಮಾಡಿ ಕವಿ ನೀವು. ದುಬೈನಲ್ಲಿ ಇದ್ದೀರಾ ಕವಿ? ಮತ್ತೆ ವಿಶೇಷ? ಕವಿ ಊಟ ಆಯ್ತಾ? ಶರ್ಟ್ ಅಲ್ಲಿ ಪಾಕೆಟ್ ಇಲ್ವಾ ನಿಮ್ದು? ಗಾಡಿ
ರೋಡ್ ಇದೆ. ಹಾಕೊಂಡು ಹೋಗ್ತಿದ್ದೇವೆ ನಾವು. ಇಲ್ಲ ಸ್ಟ್ಯಾಂಡ್ ಇಲ್ಲ ಬೈಕಲ್ಲಿ. ಉಮಿನಾ ಎಮ್ಮಿ ಐ ಹೇಟ್ ಉಮಿ. ಹೌದಾ, ಯಾಕೆ? ಮತ್ತೊಬ್ರು ಇದ್ದಾರಲ್ಲ ಲತಿ, ಅವರನ್ನಾದ್ರೂ ಮೀಟ್ ಮಾಡ್ಸುವ. ಅವ್ರು ಸ್ವಲ್ಪ ಕ್ಲೋಸ್ ಇದ್ದಾರೆ ನಮ್ಗೆ, ಲತಿ. ಯಾರಿಗ್ಯಾರು? ಕೂಸು, ಚಪ್ಲಕ್ಕೆ ನಿನ್ನೆ ಎದ್ದಿದ್ರೆ ನಾನು ಬರ್ತಿದ್ದೆ. ಕರಿಬೋದು ವೆಯ್ಟ್ ಮಾಡಿ. ಯಾರಿದ್ದೇವಲ್ಲ ಕರಿತೇವೆ. ಶ್ರೀರಾಡಿಬೇಕಮ್ಮ ಸಾಲು ಬಿಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಬೀಳೋದು ಬೀಳೋದು ಬಡವರ ಬಾಳಮ್ಮ. ಉಮ್ಮಿ ಐ ಹೇಟ್ ಯು. ಅವರೆಲ್ಲಿದ್ದಾರೆ? ಆಫೀಸಲ್ಲಿದ್ದಾರೆ. ಏನು ಊಟ ಮಾಡಿದ್ದೀರಿ ಸುಮಿಸಿಸ್? ಊಟ ಮಾಡ್ಲಿಲ್ಲ, ಚಿತ್ರಾನ್ನ ತಿಂದೆ, ಸ್ವಲ್ಪ ಫ್ರೂಟ್ಸ್, ಬೆಳಿಗ್ಗೆದ್ದು ಸ್ವಲ್ಪ ಬ್ರೇಕ್ಫಾಸ್ಟ್. ಕವಿಯಕ್ಕ ದುಬೈ ಹೋಗ್ತೀರಾ ಕೇಳ್ತಿದ್ದಾರೆ ಸಚಿನ್. ಮೀ ಐ ಹೇಟ್ ಯು. ನೀ ನೋಡಲ್ಲ ಮೆಸೇಜ್ ನಿಮ್ದು. ಐ ಹೇಟ್ ದುಬೈ ಸಚಿನ್. ದುಬೈ ಸಚಿನ್ ಅವರು. ದುಬೈಯಲ್ಲಿ ಸಚಿನ್ ಇಲ್ಲ. ಹೈಡ್ ಆಯ್ತು ಅದು ಮೆಸೇಜ್ ನಿಮ್ದು. ಉಲ್ಲಾಸದ ಉಳ್ಳಾಗಡ್ಡಿ ಹಾರಿ ಹೋಯ್ತು. ಉಳ್ಳಾಗಡ್ಡಿಯ? ಅದೊಂದು ಕಾಮಿಡಿ ಇದೆ ಇನ್ಸ್ಟಾ ರೀಲ್ ಅಲ್ಲಿ. ಶುಭ ದಿನಕ ಒನ್ ಮೋರ್. ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು. ನಾನು ಉತ್ತರ ಕರ್ನಾಟಕದ ಹುಲಿ ಬಂದ್ರು, ಟೀಚರ್ ನಮಸ್ತೆ ಅಂತ. ಒಳ್ಳೆದು ಸಾಂಗ್ ಹೇಳಿ ಸುಮಿಜಿಸ್, ನಂಗೆ ಬರಲ್ಲ. ಹೇಳ್ತಿದ್ದಾರಲ್ಲ GML. ನಾನು ಇಂಡಿಯಾ ಸಚಿನ್. ಓ, ನೀನ್ ಇಂಡಿಯಾ ಸಚಿನ್. ಹೌದು, ದುಬೈ ಸಚಿನ್ ಯಾರು ಗೊತ್ತಾಗ್ಲಿಲ್ಲ. ಯಾಕ್ಯಾರೋ ನಗ್ತಿದ್ದೀರಿ? ಟೀಚರ್ ನಮಸ್ತೆ ಹೇಳ್ತಿದ್ದಾರೆ ಹುಲಿ. ಎಸ್ ಸಚಿನ್ ಅಲ್ಲಪ್ಪ ಇದ್ದಾನೆ. ಐ ಹೇಟ್. ಅವ್ರು ಸಚಿನ ಹುಲಿ ಹಾಯ್ ಹೇಳ್ತಿದ್ದಾರೆ. ಅಲ್ಲಿ ಯಾರು? ನೀವೇ ಗೆಸ್ ಮಾಡಿ. ಬೈಕ್ ಹೀರೋ ಚಿಕ್ಕಮಂಗ್ಳೂರ್ ಹೋಗ್ತಾ ಇದ್ದಾರೆ ಬೈಕ್ ಹೀರೋ. ಇಲ್ಲವಾ, ತುಮಕೂರು ಶಿರಾ. ಹಾ, ಓಕೆ. ಸ್ವಂತ ತುಮಕೂರು. ಸ್ವಂತದು ಮಂಗಳೂರು. ಹಾ, ಇಲ್ಲೇ ಸಂತ ತುಮಕೂರು ಚಿಕ್ಕಮಂಗ್ಳೂರು. ಶಿರಾ. ಶಿರಾ ಇದೆಯಲ್ಲಿ. ಹಾ, ಶಿರಾ ಸಿಗ್ತದ? ಶಿರಾ ಶಿರಾ ಹೌದು. SIRA ಶಿರಾ. ಶಿರಾ ಶಿರಾ ತಿನ್ನುವುದು. ಅಲ್ಲ ಅಲ್ಲ, ಶಿರಾ ನಮ್ದು ಅದಲ್ಲ, ಬರೀ SIRA ಶಿರಾ. ಹಾ, ಶಿರಾ ಅಲ್ಲೆಲ್ಲ ಶಿರಾ ವಿಡಿಯೋ ಮಾಡ್ಬೋದಲ್ಲ ನಿಮ್ಗೆ? ಎಂತ? ವಿಡಿಯೋ ಮಾಡ್ಬೋದಲ್ಲ ಅಲ್ಲೆಲ್ಲ? ಹಾ, ಮಾಡ್ಬೋದು. ನೋಡಿ, ಬೈಕಿಂಗ್ ವಿಡಿಯೋ ಮಾಡಿ ಟ್ರಾವೆಲಿಂಗ್ ಹೋಗ್ತಾ ಅಭಿಷೇಕ್ ಅಂತೆಲ್ಲ ಬರ್ತಿದ್ದಾರೆ. ಫೆಸಿಲಿಟಿ ಇಲ್ಲ ನಮ್ಮ ಕಡೆ. ಇದ್ದಾನೆ ಡಿಸ್ಟರ್ಬೆನ್ಸ್ ಇದೆಯಾ ಏರು? ಸ್ವಲ್ಪ ಸೌಂಡ್ ಅಷ್ಟೇ, ಮತ್ತೇನಿಲ್ಲ. ಊಟ ಆಯ್ತಾ ವಿಶೇಷ ಅದೇ ಹೇಳ್ತಿದ್ದಾರೆ ಅಮ್ಮು. ಓಕೆ ಅಕ್ಕ ಹೇಳ್ತಿದ್ದಾರೆ ಸಚಿನ್. ಸಪೋರ್ಟಿಂಗ್ ಅರುಣ್. ಅಮ್ಮು ಏನಾಯ್ತು ನಿಮ್ದು ಹೇಳ್ತಿದ್ದಾರೆ ಸರಿ. ಚಿಕ್ಕಮಂಗ್ಳೂರು ಅಮ್ಮ ಓಕೆ. ಬರ್ತಾರಾ? ಅಮ್ಮು ಅಮ್ಮ ಇದ್ದಾರೆ. ಬಂದ್ರೆ ಜಾಯಿನ್ ಎಕ್ಸಿಟ್ ಆಗಿ ಬರ್ತಾರ ಕೇಳಿ. ಅಮ್ಮು ಬರ್ತೀರಾ? ಆಯ್ತು ಕವಿತೆ ಹೇಳ್ತಿದ್ದಾರೆ ಅಮ್ಮು. ಊಟ ಕವಿ ಅಕ್ಕ ಕೇಳ್ತಿದ್ದಾರೆ. ಜಮಲ್ ಬ್ರದರ್ ಅಕ್ಕ ಹಾ, ಪಟ್ಟೆನ ಗೊತ್ತಾ ನಿಮ್ಗೆ? ಎಂತ? ಎಂತಂತೆ GML ಬ್ರೋ, ಬುಕ್ಕ ಪಟ್ಟಣ ಗೊತ್ತಾ ನಿಮ್ಗೆ? ಬುಕ್ಕ ಪಟ್ಟಣ. ಹಾ, ಬುಕ್ಕಾಪಟ್ಣಂ ಗೊತ್ತು. ಅವನಿರುತ್ತೆ ನಮ್ಮ ಸುಮ್ಮನೆ. ಏರಿಯಾನೇ. ಓಕೆ ಕವಿ.
ಓಕೆ ಬಾಯ್ ಅಲ್ಲಿ ಹೇಳ್ತಿದ್ದಾರೆ ಸಚಿನ್ ಬಾಯ್. ಆಯ್ತು ಸಚ್ಚಿ ಅಂತಿದ್ದಾರೆ. ನಿಮ್ದ ಅವರು ಯಾರ ಮುಖಪಟ್ನ ಕೇಳಿದ್ದಾರ ಅಮ್ಮನ. ಅಮ್ಮ ಹೌದು. ಅಮ್ಮ ಯಾವೂರು? ನಮ್ದು ಶಿರಾ ಹತ್ರ ಗಿಡಗನಹಳ್ಳಿ ಕೇಳಿರ್ತೀಯ ಮಾಗೋಡು ಮದ್ಲೂರು ಹೊರಡ್ಗಳು. ಹಾಯ್ ಕವಿತಾ ಅಕ್ಕ ಹೇಳ್ತಿದ್ದಾರೆ ಅರುಣ್. ಕವಿ ಬ್ಯುಸಿ ಇದ್ದಾರಂತೆ. ಅಲ್ಲಿ ಇದೆ ನನ್ನ ಜಮೀನು ಬ್ರದರ್ ಹೇಳ್ತಿದ್ದಾರೆ. ಜಮೀನ್ ಇದೆ ಅಂತೆ ಅಲ್ಲಿ ಅವರದ್ದು. ಊರ್ ಯಾವ್ದು ಕೇಳಿ? ಊರು ಬುಕ್ಕಪಟ್ನ ನಮ್ದು ನೋಡಿದೀನಿ. ಬೆಂಗಳೂರು ಅಂತೆ. ಬೆಂಗಳೂರು ಬುಕ್ಕಪಟ್ಣದಲ್ಲಿ ಜಮೀನ್ ತಗೊಂಡಿದಾರಾ? ಹಾ ಜಮೀನ್ ಇದೆ ಅಂತೆ. ಹ್ಮ್. ಬುಕ್ಕಪಟ್ಣ ಟೌನ್ ಅಲ್ಲ ಅಥವಾ ಅಕ್ಕಪಕ್ಕ ಹಳ್ಳಿ ಹುಣಸೆಕಟ್ಟೆ ಆ ಸೈಡ್ ತಗೊಂಡಿದಾರ? ಬುಕ್ಕಪಟ್ಣ ಸರ್ಕಲ್ ಅದು ಉಳಿಯಾರ್ ಸೈಡ್ ತಗೊಂಡ್ರ ಅಥವಾ ಈ ಕಡೆ ಹುಣಸೆಕಟ್ಟೆ ಗಾಣದ ಹುಣಸೆ ಸೈಡ್ ತಗೊಂಡ್ರ ಇಲ್ಲ ಚೇಳೂರ್ ರೋಡ್ ಆ ಸೈಡ್ ತಗೊಂಡ್ರ ನಮ್ಮ ಅಣ್ಣಮ್ಮನ ದೇವಸ್ಥಾನದ ಕಡೆಗ್ ತಗೊಂಡ್ರ? ನೋಡುವ ಆನ್ಸರ್ ಮಾಡ್ಲಿಲ್ಲ, ಮಾಡ್ಬೋದು ವೇಟ್ ಮಾಡಿ. ಮಾಡ್ತಾರೆ. ಥ್ಯಾಂಕ್ ಯು ಅರುಣ್. ಜಪ ಮಾಡ್ತಿದ್ದಾರೆ ಅರುಣ್. ಕಲರ್ಫುಲ್ ಕಾಣ್ತಾ ಇದೆ ನಿಮ್ದು. ಒಳ್ಳ ಜಾಕೆಟ್ ಹಾಕೊಂಡ ಪಾಕೆಟ್ ಅಲ್ಲಿ ಇಟ್ಕೊಂಡಿದೀನಿ ಫ್ರಂಟ್ ಅಲ್ಲಿ. ಹ್ಮ್. ಕೈಯಲ್ಲಿ ಹಿಡ್ಕೋಬಹುದು. ಹೈವೇಗ ಹೋದಾಗ ಬೇಡ ಕೈಯಾಗ ಹಿಡ್ಕೊತೀನಿ. ಬೇಡ 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 ಬಟ್ ಇಲ್ದಿ ಕ್ಲಚ್ ಲೈವ್ ಅಲ್ಲೇ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಲ್ವಲ್ಲ. ಕೈಯಾಗ ಬೇಡ ಇಟ್ಕೊತೀನಿ. ಇರ್ಲಿ ಇಲ್ಲ ಹೋಗ್ ಬನ್ನಿ ಅಂಕಲ್. ಇಲ್ಲ ಹೋಗ್ ಬನ್ನಿ ಅಂಕಲ್. ಆಯ್ತಾಯ್ತು. ಹಾ ಅಂಕಲ್ ಪಾಪ 80+. ಹ್ಮ್. ಡ್ರಾಪ್ ಕೊಟ್ಟೆ ಟೀ ಕುಡಿ ಬಾ ಓ ಟೀ ಕುಡಿ ಹೌದಾ ಬಾ ಅಂತವ್ರೆ. ಪಾಪ. ಹ್ಮ್. ಈಗ 1-2 ಕಿಲೋಮೀಟರ್ ಕರ್ಕೊಂಡ್ ಬಂದೆ. ಹ್ಮ್. ಅದಕ್ಕೆ ಅಂದ್ರು ಬೇಡ ಅಂತ ಥ್ಯಾಂಕ್ ಯು ಭಟ್ರೆ. ಥ್ಯಾಂಕ್ ಯು ಅರುಣ್. ಅಮ್ಮ ಎಲ್ಲಿ ಹೋದ್ರು? ಹೊಂಟಾರಲ್ಲ ಅಲ್ಲೇ. ಬಬ್ಲಿ ಎಲ್ಲಿಗೆ ಬಂದೆ? ದುಬೈಗೆ. ವೆಲ್ಕಮ್ ಬಬ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಗ್ ಬೇಡಂತೆ ಬಬ್ಲಿಗೆ. ಸಾಂಗ್ ಬೇಡಂತೆ. ಹ್ಮ್. ಡುಮ್ಮಿ ಬಂದಾರ. ಡುಮ್ಮಿ ಇಲ್ಲಲ್ಲ. ಡುಮ್ಮಿ ಯಾಕೆ ಡುಮ್ಮಿ ಹೇಳ್ತೀರಿ? ಡುಮ್ಮಿ ಇಟ್ ಇಸ್ ನಾಟ್ ಡುಮ್ಮಿ. ನಾವು ಡುಮ್ಮಿ ಅಂತಾನೆ ಇಟ್ಟಿರೋದು. ಅಷ್ಟೇ ಡುಮ್ಮಿ. ಬಬ್ಲಿ ಎಲ್ ಮ್ಯಾಚ್ ಆಗುತ್ತೆ ಹಾಯ್ ಅವಳಿಗೆ? ಬಿಬಿ ಡುಮ್ಮಿ ಅಕ್ಕ. ಅಂತಾನೆ ಮ್ಯಾಚ್ ಆಗದು. ಹಾಯ್ ಬಿಬಿ ಅಕ್ಕ, ಊಟ ಆಯ್ತಾ? ಡುಮ್ಮಿ ನಾನಾದ್ರೆ ಡುಮ್ಮಿ. ಡುಮ್ಮ ಉಂಡ ಡುಮ್ಮಿ ಕೇಳ್ತಿದ್ದಾರೆ ಮಚ್ಚಿ. ಜಿಎಂಎ. ಡುಮ್ಮಿ ಉಂಡೆ ನೀನುಂಡಾ? ಅರುಣ್ ಕುಮಾರ್ ಹಾಯ್ ಹೇಳ್ತಿದ್ದಾರೆ. ಹಾಯ್. ಡುಮ್ಮಿ ಲೈವ್ ಇಲ್ವಾ? 2 ಗಂಟೆಗೆ ಬರ್ತೀನಿ ಅಂದೆ 5 ಗಂಟೆ ಆಯ್ತು. ಎಲ್ಲ ಇದೆ ಅಂತೆ 4 ಆಯ್ತು. 4 ಆಗ್ತದಂತೆ. ಅದೇ ಯಾವಾಗ 2 ಗಂಟೆ ಅಂತ ಹೇಳ್ತಾರೆ. 11 ಗಂಟೆಗೆ ಬಂದಿರ್ತಾರೆ. ಹ್ಮ್. ಇಲ್ಲ ಅಂದ್ರೆ ಯಾವ್ದು ಬಂದೇ ಇರಲ್ಲ. ಜಿಎಂಎಲ್ ಡುಮ್ಮ ಉಂಡಾ ಉಂಡೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಡುಮ್ಮಿ ಅವ್ರ ಡುಮ್ಮ. ಬಿಸಿ ಡುಮ್ಮಿ ಇವತ್ತು ಡುಮ್ಮಿ. ಫುಲ್ ಬಿಸಿ. ಪಾದ ಪೂಜೆ ಮಾಡ್ಬೇಕು. ಫುಲ್ ಬಿಸಿ. ಹ್ಮ್. ಸರಿ ತೊಳಿರಿ ಗಂಡನ ಕಾಲು. ಬೆಳ್ಳಗ್ ಆಗ್ಬೇಕು. ಹೌದು. ಇಲ್ಲ ಕೆಂಪಗ್ ಆಗ್ಬೇಕು. ಮತ್ತೆ ಬಿಸಿನೀರಲ್ಲಿ ಕೇಳದು. ಹೇಳ್ತೀನಿ. ಮೋಸ ಮಾಡಿ ಪ್ರೀತಿಸಿ ಮೋಸ ಮಾಡಬೇಡ. ಮೋಸ ಮಾಡಿ ಪ್ರೀತಿಸಿ ಮೋಸ ಮಾಡ್ಬೇಡ. ಯಾರ ಕವಿ? ಸುಮಿ ಚಲೋ ಇಲ್ಲ. ಯಾರಪ್ಪ ಪುಣ್ಯಾತಮ್ರು? ನಾನ್ ಚಲೋ ಇಲ್ವಾ? ಡುಮ್ಮಿ ಹೇಳ್ತಾಳೆ ಚಲೋ ಇಲ್ಲ ಅಂತ. ಅವಳೇ ನಾನ್ ಚೆನ್ನಾಗಿಲ್ಲ. ಚಲೋ ಇಲ್ಲ ಅಂತೆ. ಯಾಕೆ ಬಬ್ಲಿ?
ಇವ್ರದೊಂದು ಯಾವ ಪ್ರೀತಿ ಮಾರ ಕವಿ. ವಿಚಾರ ಎಲ್ಲ ಮೋಸ ಮಾಡಿ ಪ್ರೀತಿಸಿ ಪ್ರೀತಿಸಿ ಮೋಸ ಮಾಡಬೇಡಿ. ಎಂತ ಈಗ ಯಾರು ಮಾರ್ರೆ, ನಂಬೇಡಿ ಕವಿ. ಅವಳೆ ನಂಗೆ ಮೋಸ ಮಾಡಿದ್ದು ಮಾರ್ರೆ. ಯಾರು ಮೋಸ ಮಾಡಿದ್ದು ನಿಮ್ಗೆ? ಹೌದಾ ಮಾರ್ರೆ, ಮೋಸ ಮಾಡಿದ್ದು. ಅದೊಂದು ಅವಾಗ ಮೊಬೈಲ್ ಬಂದಾಗ ಸ್ಟಾರ್ಟಿಂಗ್ ಅವಾಗ ಈ ವಿಡಿಯೋ ಬಂದಿತ್ತು, ಈ ಆಡಿಯೋ ಒಂದು ಕ್ಲಿಪ್ ಸಖತ್ ಫೇಮಸ್ ಆಗಿತ್ತು. ಹ್ಮ್. ಚೈಲ್ಡ್ ವಯಸ್ಸಲ್ಲಿ ನಾನು ಐಶ್ವರ್ಯ ರೈ ಮೋಸ ಮಾಡಿದ್ದು ಅಂತ ಲಾಸ್ಟಿಗೆ ಚೆನ್ನಾಗಿತ್ತು ಅದು. ಹ್ಮ್. ಒಂದು ಆಡಿಯೋ ಕ್ಲಿಪ್. ಮೂವರು ನೋಡಿ ಸಪೋರ್ಟ್ ಅಂತವೆಲ್ಲ ಇನ್ನೂ ಕೊಟ್ಟಿದ್ದಾರೆ. ಮರೆಯಕ್ಕೆ ಆಗಲ್ಲ. ಸುಮ್ನೆ ಬಬ್ಲಿ ಅಷ್ಟೇ ಚೇರಿ. ಸಪೋರ್ಟ್ ಇವತ್ತು. ಫುಲ್ ನಾನ್ ಬಿಸಿ ಚೆರಿ ತಂದಿದ್ದೆ. ಬಿಸ್ನಿ ರೋಹಿತ್. ಬಬ್ಲಿ ನಾನ್ ಹಾ, ಚೆರಿ ತಂದಿದ್ದೆ ನೆನ್ನೆ. ಚೆರಿ ತಂದಿದ್ದೆ ನಾನು, ಬಬ್ಲಿ ಚೆರಿ. ನಾನು ಚೆರಿ ಓಕೆ ತಂದಿದ್ದೆ ಓಕೆ ನೆನ್ನೆ. ಓಕೆ. ಜಿಎಂಎಲ್ ಕೈ ಕೊಟ್ಟ, ಉಮ್ಮಿ ಮೋಸ ಮಾಡಿದ್ದಂತೆ. ಮತ್ತೆ ನಾ ಯಾಕೆ ಕೈ ಸಾಹಸ? ಕೊಟ್ಟಿಲ್ಲಮ್ಮ. ನಮ್ಗೆ ಗಂಡ ಎಲ್ಲ ನಂಗೆ ಇರುವಾಗ ಎಂತ ಸಹ ಬೇರೆಯವರ ಸಾಹಸ ಗೊತ್ತಿಲ್ಲ. ಮಾಡಬಾರ್ದು ಅಲ್ವಾ? ಇದು ಎಂತ ಸಾವು ಮಾರ್ರೆ, ಹೌದು. ನಾ ಎಂತ ಮಾಡಿಲ್ಲ. ಇದ್ದದನ್ನ ಮಾರಾಯ ಅಂತ ಹೇಳಿ ಸುಮ್ನಾಗಿರ್ಬೇಕು. ಹ್ಮ್. ನಂಗೆ ಎಂತ ಗೊತ್ತಿಲ್ಲ ಮಾರ್ರೆ, ನಾನು ಅವನಲ್ಲ. ನೀವು ಮತ್ತೆ ಯಾಕೆ ಕೈ ಕೊಟ್ಟದ್ದು ಯಾಕೆ? ನೀವು ಯಾರಿಗ ಕೈ ಕೊಟ್ಟು, ಮಾರ್ರೆ? ಇವ್ರು ಕೈ ಕೊಟ್ಟು ಬಿಟ್ರಿ. ಕವಿಗ ಕವಿ ಕವಿಗ ಕವಿ. ಹ್ಮ್. ಎಂತ ಮಾರ್ರೆ, ನಾ ಅಮಾಯಕ ಮಾರ್ರೆ. ಮೋಸ ಮಾಡ್ಬಿಟ್ಟ, ಮೋಸ ಮಾಡ್ಬಿಟ್ಟ. ಎಂತ ಕೊಡ್ತ ಇವತ್ತು ಬೇಡ ಅದು ಕವಿ, ನೀವೇ ತಿನ್ಕೊಳ್ಳಿ. ಯಾರೋ ನಗ್ತಿದ್ದಾರೆ ನೋಡಿ. ಕವಿ ಛಲ ಇಲ್ಲ, ವೈಟ್ ಕ್ವೀನ್. ಯಾರು ಹೇಳಿದ್ದು? ಚೆರಿ ಚಲೋ ಇದೆ, ಬಬ್ಲಿ ಚಲೋ. ನಗುತ್ತಾ ನಗುತ್ತಾ ಬಾಳು ನಾನು ನೀನು. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಏನ್ ಸುಮಿ, ಅವನ್ ನನ್ನ ಫ್ರೆಂಡ್ ಜಿಎಂಎಲ್ ಬಂಗಾರಾಜು. ನಿಮ್ಗೆ ಮೋಸ ಎಲ್ಲ ಮಾಡಕ್ ಬರಲ್ಲ. ನೀವೇ ಹೇಳಿತಲ್ವಾ ಮೋಸ ಮಾಡಿದ ಕೈ ಕೊಟ್ಟ ಅಂತ. ನೀವ್ ಹೇಳಿದ್ದು ನಾವು ಕೇಳಿದ್ದು. ಸಪೋರ್ಟ್, ಬಬ್ಲಿ ಸಪೋರ್ಟ್, ಅರುಣ್ ಸಪೋರ್ಟ್. ಸಂಗಾತಿಯೇ ಸಂಗಾತಿಯೇ ನಿಮ್ಮ ಉಂಡ ನಗುವ ಚೆನ್ನಾಗಿ ಅಂತ ನಲಿವೆ ಹೇಳಿದ್ದು. ಬಬ್ಲಿ ಚಂದ ಇದ್ದಾರೆ, ಅಂಕಲ್ ಕಾಟ ಜಾಸ್ತಿ ಆಗ್ತದೆ. ಸಪೋರ್ಟ್ ಮೆಸೇಜ್ ಎಲ್ಲ ಸಪೋರ್ಟ್ ಮೆಸೇಜ್ ಬರ್ತಾ ಉಂಟು. ಬರ್ಲಿ ಬರ್ಲಿ. 4K ಫಿನಿಶ್ ಆಯ್ತಾ ತಾವು? ನಿನ್ನೆ ಅಳತಿದ್ದು ನಿನ್ನೆ ಬಂಗಾರ ಆಯ್ತು. ಡಬ್ಬ ಸ್ವಲ್ಪ ರಿಂಗ್ ಸ್ಲೋ ಇಡಿ. ಅಂಕಲ್ ಯಾರು ಸ್ಲೋ ಇತ್ತು. ಯಾರು ನಗ್ತಿದ್ದಾರೆ? ಜಿಎಂಎಲ್ ಏನಾಯ್ತು ಬಬ್ಲಿ? ಹಾ, ಬೇಜಾರಾಯ್ತು ಜಿಎಂಎಲ್ ಸುಮ್ಮನೆ ಉಂಡ ಬಬ್ಲಿಗೆ. ಸೌಂಡ್ ಸುಮ್ಮನೆ ಉಂಡ. ಸ್ಲೋ ಮಾಡಿದೆ ಬಬ್ಲಿ, ಈಗ ಸ್ಲೋ ಇತ್ತು. ಈಗ ಓಕೆನಾ ಬಬ್ಲಿ ಸೌಂಡ್? ಏರ್ ಸೌಂಡ್ ಬಂದೇ ಬರುತ್ತೆ. ಎಕ್ಸಿಟ್ ಆಗ್ಲಾ? ಆಯ್ತಾಯ್ತು.
ಮ್ಯೂಟ್ ಮಾಡ್ತೀನಿ ರೀ, ಮ್ಯೂಟ್ ಓಕೆ. ಮಾಡ್ತೀನಿ. ಆಯ್ತು. ಆಮೇಲೆ ಇದು ಟುಗೆದರೇ ಇರ್ತೀನಿ, ಮ್ಯೂಟ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು. ಬೈಕ್ ನೋಡಿದೆ. ನೋಡಿ GML ಬೈಕ್ ನೋಡಿ. ಈಗ ಒಳ್ಳೇದು ಕಾಣ್ತದೆ, ರೋಡ್ ನೈಸ್. ಎಲ್ಲಿ ಹೋದ್ರಿ ಕವಿಸಿಸ್, ಎಲ್ಲಿ ಹೋದ್ರಿ? GML ಚಲೋ ಇಲ್ಲ, ಯಾಕೆ ಬಬ್ಲಿ? ಚಲೋ ಅಂದ್ರೆ ಅಂತ ಬ್ಯೂಟಿಯಾ, ಹ್ಯಾಂಡ್ಸಮಾ ಎಂತ? GML ಡುಮ್ಮ ಉಂಡ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಬಬ್ಲಿ. ಕವಿ ಎಲ್ಲಿ ಹೋದ್ರಿ? 6 ವಾಚಿಂಗ್ ಇದೆ. ಸುಮಿ ಚಲೋ ಇಲ್ಲ, ಓಕೆ. ಬಬ್ಲಿ ಚಲೋ, ಓಕೆನಾ? ಬಬ್ಲಿ ಚಲೋ ಅಂದ್ರೆ ಬ್ಯೂಟಿ ಅಲ್ವಾ ಅರುಣ್? ನೀನು ಚಂದ ಇಲ್ಲ ಅಂತ ಹೇಳಿ. ಬ್ಯೂಟಿಫುಲ್, ಓಕೆ. ಮತ್ತೆ ಯಾರು ಚಲೋ? ನೀವು ಚಲೋನಾ? ಬ್ಯೂಟಿಫುಲ್ ಅರುಣ್ ಅಂತೆ. ಸ್ಟಕ್ ಆಯ್ತು GML, ಸ್ಟಕ್ ಆದ್ರಲ್ಲಿ. ಬ್ಯೂಟಿಫುಲ್ ಅರುಣ್, GML ಸ್ಟಕ್ ಆದ್ರು, ಲೆಫ್ಟ್ ಆದ್ರು. ಫೋನು ಜೇಬಲ್ಲಿ ಇಟ್ಕೊಂಡು ಗಾಡಿ ಬಿಡಿ ಹೇಳ್ತಿದ್ದಾರೆ. ಲೆಫ್ಟ್ ಆದ್ರ ಅವರು. ಥ್ಯಾಂಕ್ಸ್ ಅಕ್ಕ ಅಂತೆ. ಗಂಡಸರಿಗೆ ಬ್ಯೂಟಿಫುಲ್ ಹೇಳುದಿಲ್ಲ ಬಬ್ಲಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ಯಾರಿಗೆ ಹೇಳುದು? ಬಬ್ಲಿ ಬ್ಯೂಟಿಫುಲ್. ಚೆನ್ನಾಗಿಲ್ವಾ ಅಂತ ಅಕ್ಕ, ಚೆನ್ನಾಗಿಲ್ವಾ ಅಂತ ಅಕ್ಕ. ಬ್ಯೂಟಿಫುಲ್ ಅರುಣ್, ಹೌದು ಹ್ಯಾಂಡ್ಸಮ್ ಆದ್ರೆ ಹೇಳ್ತಾರೆ. ಬ್ಯೂಟಿಫುಲ್ ಯಾರಿಗೆ ಹೇಳುದು? ನಿಮಗೆ. ಅರುಣ್ ಹ್ಯಾಂಡ್ಸಮ್ ಅಂತ ಹೇಳುದು. ಖುಷಿ ಆಗ್ತಾರೆ ನೋಡಿ ಅರುಣ್. ವಿಡಿಯೋ ಬರ್ಲಿಲ್ವಾ ಅರುಣ್? ನಿಮ್ದ ಬೈಕ್ ಅದು ಅರುಣ್? DP ಬೈಕ್ ನಿಮ್ದ? GML ಪೋಯ. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಬಬ್ಲಿ. ನಿಮ್ಮ ವಿಡಿಯೋ ನೋಡ್ಬೇಕು ಮಿಸಸ್, ಇವಾಗ ನೋಡಿ ಫುಲ್ ನೋಡಿ ಆಯ್ತಾ. ನಾನೊಂದು 2-3 ನೋಡಿದೆ. ಒಂದು ನಾಗದ್ದು, ಮತ್ತೊಂದು ಗಾರ್ಡನ್ ಅವರದ್ದು, ಮತ್ತೆ ಅದು ನಮಸ್ತಂತ ಯಾರ್ದೋ ಒಂದು ನೋಡಿದೆ. ಒಂದು 3-4 ನೋಡಿದೆ ವಿಡಿಯೋ. ಹ್ಞೂ ಅಕ್ಕ ಅಂತಿದ್ದಾರೆ. ಹೌದಾ, ಸೂಪರ್ ಇದೆಯಾ ಅರುಣ್? ಒಳ್ಳೇದಿದೆ ಬೈಕ್, ಸೂಪರ್. ಬಬ್ಲಿಯನ್ನು ಕರ್ಕೊಂಡು ಹೋಗಿ ಬೈಕಲ್ಲಿ. ನಾನು ನೋಡಲ್ಲ ಬಿಡು, ನೀವು ನೋಡ್ತೀರಿ ಗೊತ್ತುಂಟು. ತಮ್ಮನಂತ, ಓಕೆ. ನಿಂಗೆಲ್ವಾ? ನೀವೇ ಹೇಳಿದ್ದು ನೋಡ್ಬೇಕಂತ, ಈಗ ನೋಡಲ್ಲ ಬಿಡು ಅಂದ್ರೆ ಅಂತ.
ಎಂತ ಚಂದ, ಏನು ಚಂದ, ಬೈಕ? ಎಂಟು ಜನ ಏನ್ ಮಾಡ್ತಿದ್ದಾರೆ? ನಿದ್ದೆ ಹೋಗ್ತದೇನು? ನಿದ್ದೆ ಮಾಡ್ತಿದ್ದಾರೆ ಮಧ್ಯಾಹ್ನದ ಹೊತ್ತು. ಮತ್ತೆ ಮೆಸೇಜ್ ಮಾಡಿ. ವಂಟರಾಜ್ ಬಂದ್ರ? ಓ ಬಹುತ್ ದಿನಕ್ಕೆ ಬಾತ್ ಹಾಗೆ. ಹೆಲೋ ಆಲ್ ಸಪೋರ್ಟರ್, ಹೌ ಆರ್ ಯು? ಹೌ ಇಸ್ ಯುವರ್ ಡೇ? ಗುಡ್ ಗುಡ್. ಹಾಗೆ ಸುಮಿ ಚಂದ ಇಲ್ಲ, ಪಾಲಕ್ ಪನ್ನೀರ್ ಪ್ಲೀಸ್. ಪಿಕ್ಕ ಎಂತ? ಹಾಗೆ ಸುಮಿ ಚಂದ ಇಲ್ಲ. ಹೌದಾ? ಬಬ್ಲಿ ಅಕ್ಕ, ನಾ ವಿಡಿಯೋ ನೋಡ್ಬೇಕು. ಚಂದ ಅಕ್ಕ, ನೋಡೋಕೆ ಚಂದ. ಹೌದೌದು, ಮಾತಾಡ್ತಾರಲ್ಲ ತುಂಬಾ. ಗುಡ್ ಈವ್ನಿಂಗ್ ವಂಟರಾಜ್, ಸಪೋರ್ಟ್ ಮಾಡ್ತಿದ್ದಾರೆ. कैसे हो वनराज? खाना हो गया? ನಿಮ್ಮ ವಿಡಿಯೋದಲ್ಲಿ ಸುಮಿಸಿಸ್ ಪಾಲಕ್ ಇದು ಪಿಕ್ ಚೆನ್ನಾಗಿಲ್ವಾ? ಪಾಲಕ್ ಪನ್ನೀರ್ ಪಿಕ್ಕ? ಹೌದಾ? ಮತ್ತೆ ಎಂತ ಹಾಕುದು, ಅರ್ಜೆಂಟ್ ಅಲ್ಲಿ ಮಾಡಿದ್ ಮಾರ್ರೆ ಅದು. ಚೇಂಜ್ ಮಾಡ್ಲಾ? ಸುಮಿ ಅಕ್ಕ ಥ್ಯಾಂಕ್ ಯು ಅರುಣ್ ಅಂತಿದ್ದಾರೆ. ಏನು ಅರುಣ್ ಹೇಳಿ? ಸೂಪರ್ ಸಿಸ್, ಅದೇ ಚಂದ ಇಲ್ಲ ಹೇಳ್ತೀರಿ, ಸೂಪರ್ ಹೇಳ್ತೀರಿ, ಎಂತ ಹೇಳ್ತೀರಿ? ವೆಲ್ಕಮ್ ಅಕ್ಕ ಹೇಳ್ತಿದ್ದಾರೆ. ಏನ್ ಬಬ್ಲಿ ಸರಿಯಾಗಿ ಹೇಳಿ. ನಮ್ಮ ಬೆಣ್ಣೆ ದೋಸೆ ಬರ್ಲಿಲ್ಲ, ಯಾವಾಗ ಬರ್ತಾರೆ? ನಾನು ಹಾಗೆ ಸುಮಿ, ನೀನು ಎಂತ ಚಂದ ಉಂಟು ನಿನ್ನ ರೆಸಿಪಿ ಸೂಪರ್. ನಾನು ಹಾಗೆ ಸುಮಿ, ನೀನು ಎಂತ ಚಂದ ಉಂಟು ನಿನ್ನ ರೆಸಿಪಿ ಸೂಪರ್. ವರ ಬನ್ನಿ ಬನ್ನಿ ಮೇಲೆ ಬನ್ನಿ, ಸ್ವಲ್ಪ ಸಾಂಗ್ ಆಡಿ ಬನ್ನಿ. ಹಾಯ್ ಎವ್ರಿ ಒನ್ ಅಂತ ಹೈ ಬಬ್ಲಿ ಹೇಳ್ತಿದ್ದಾರೆ. ವರ ಬಾ. ಹಾಯ್ ಅರುಣ್ ಬ್ರೋ ಹೇಳ್ತಿದ್ದಾರೆ. ವರ ಬನ್ನಿ ಮಾರ್ರೆ, ದುಬೈಗೆ ಬನ್ನಿ, ಎಲ್ಲ ತಿರುಗಿಸ್ತೇನೆ ದುಬೈ. ಫ್ರೀ ಇದೆ ವೀಸಾ, ಬನ್ನಿ. ಒಂದು ಹಾಡು ಹೇಳಿ ಹೋಗುವ, ಹೋಗಿ. ಅರುಣ್ ಹಾಡು ಕಳಿಸ್ತಾರೆ, ಹೇಳಿ ಹೋಗಿ. ಮೇಲೆ ಬೇಡ, ಕೆಳಗೆ ಮೆಸೇಜ್ ಹಾಕು. ಬೇಡ ಬೇಡ, ವರ ಒಳ್ಳೆ ಹಾಡ್ತಾರೆ. ಇಲ್ಲಾದ್ರೆ ನೀವೇ ಬನ್ನಿ ಬಬ್ಲಿ, ಮಸ್ಕತ್ ಬಂದು ವಾಪಸ್ ಹೋಗಿದ್ದೀರಲ್ವಾ, ದುಬೈಗಾದ್ರೆ ಬನ್ನಿ. ಕೆಳಗೆ ಮೆಗ್ಗೆ ಹಾಕ, ಮೆಸೇಜ್ ಹಾಕು. ಕೇವರ ಹೌದಾ ಹೇಳ್ತಿದ್ದಾರೆ. ಏನು ಇಲ್ಲ ಅಕ್ಕ. ಹಾಯ್ ವರ ಅಕ್ಕ, ಊಟ ಆಯ್ತಾ? ಓಕೆ ವರ ಹೌದಾ ಹೇಳ್ತಿದ್ದಾರೆ. ಬಂದೆ ಬಂದೆ, ಬನ್ನಿ ಬನ್ನಿ. ಬಾ ಬಾ ಕರೀತಿದ್ದಾರೆ ನೋಡಿ, ಬಾ ಬಾ ಬ್ಲ್ಯಾಕ್ ಶೀಪ್ ಅಂತ. ಬಬ್ಲಿದ್ದು ಸ್ವರ ಸೂಪರ್ ಇದೆ. ಬಬ್ಲಿ, ಆರು, ಸ್ವರ ಎಲ್ಲ ವಾಯ್ಸ್ ಸೂಪರ್ ನಿಮ್ದು. ಥ್ಯಾಂಕ್ ಯು ಸಿಸ್. ಅಮ್ಮ ಎಷ್ಟು ಖುಷಿ ಆಯ್ತು ನೋಡಿ. ಅವರು ಆನ್ ಅಲ್ಲಿ ಇದ್ದಾರೆ. ಬಂದೆ ಬಂದೆ ಅಂತ ಆನ್ ಅಲ್ಲಿ ಬಿಟ್ಟಿದ್ದಾರೆ ನೋಡಿ.
ಎಂತಾಯ್ತು ಬಬ್ಲಿ? ವೈ ಲಾಫಿಂಗ್? ಬಂದೆ ಬಬ್ಲಿ ಚಿರಿಯಾನ್. 5 minutes busy. ಓಕೆ ಬೇಗ ಬನ್ನಿ. ಐ ಆಮ್ ವೇಟಿಂಗ್. ಥ್ಯಾಂಕ್ ಯು ಸಂತು. ನಿದ್ದೆ ಮಾಡಿ ಮಾರೆ, ಆನ್ ಇಟ್ಬಿಡಿ. 2 ಗಂಟೆ ತನಕ ಮಲ್ಗುದಿಲ್ಲ, ಈಗ ನಿದ್ದೆ ನಿಮ್ಗೆ ಅಲ್ವಾ? ಲೈವ್ಗೆ ಟೈಮ್ ಆಗ್ತಾ ಬಂತು ಸಂತು, ಎದ್ದೇಳಿ. ಲೈವ್ ಮಾಡಿ. ನಾನು ಲೈವ್ ಮಾಡಿದೆ, ಅಲ್ಲಿ ಸ್ಟಾಪ್ ಆಗಿದೆ ನನ್ನ ವಾಚ್ ಅವರ್. ನಾಲ್ಕು ಮಂಡೆ ಇದೆ, ಒಲ್ಲಿ 4 ಮಂಡೆ, 7 ಲೈಕ್. ಕಮೆಂಟ್ಸ್ ಇಲ್ಲ ಅಂದ್ರೆ ನಿದ್ದೆ ಬರ್ತಾ ಉಂಟು. ಯಾರು ಇಲ್ಲ, ಎಲ್ಲ ಹೋದ್ರು. ಸಪೋರ್ಟ್ ಆದ್ರ ಸಪೋರ್ಟ್. ಓಕೆ ಸಂತು, ನಿದ್ದೆ ಬರ್ಲಿಲ್ವಾ? ಥ್ಯಾಂಕ್ ಯು ಅವರ. ಆಗ್ಲಿಲ್ವಾ ಕೆಲಸ ಅವರ?
ತಲೆನೋವು ಅದಕ್ಕೆ ಮೊಬೈಲ್ ನೋಡದೆ ಹಾಗೆ ಕಣ್ಮುಚ್ಚಿ ಮಲಗಿದ್ದೆ. ಹೌದಾ? ನೋಡ್ಬೇಡಿ. ನಿದ್ದೆ ಮಾಡಿ ಸರಿ, ತಲೆನೋವು ಸರಿ ಆಗ್ತದೆ. ನಿದ್ದೆ ಕಮ್ಮಿ ಆಗ್ತದೆ ನಿಮ್ಗೆ. ಸಂತು ಬ್ರೋ ಹೇಳ್ತಿದ್ದಾರೆ ತಲೆನೋವು ಅಂತೆ, ಮಲಗಿದ್ದಾರೆ ಸಂತು. ಮಲಗ್ಲಿ. ಓಕೆ ಪರವಾಗಿಲ್ಲ ಅವರ, ನೋ ಪ್ರಾಬ್ಲಮ್. ಎಲ್ಲ ಮುಗಿಸಿ ಕೆಲಸ. ಏನು ಅವರು, ಏನಾಯ್ತು? ಯಾಕೆ ಸಾರಿ? ಕೆಲ್ಸ ಇರ್ತದಲ್ಲ, ಮೊಬೈಲ್ ಹತ್ರನೇ ಕೂತ್ಕೊಳ್ಲಿಕ್ಕೆ ಆಗ್ತದ? ಹಾಗೇನಿಲ್ಲ. ಕಾಲ್ ಬಂತ, ಹೌದಲ್ಲ. ಕಾಲ್ ಬಂದಾಗ ಏನ್ ಮಾಡಿ, ಒಂದೇ ಫೋನ್ ಇರೋದು. ಕಾಲ್ ಮಾಡ್ಬೇಕು, ವಾಟ್ಸಪ್ ನೋಡ್ಬೇಕು, ಕೆಲ್ಸ ಇರ್ತದಲ್ಲ. ನೋ ಪ್ರಾಬ್ಲಮ್. ಮತ್ತೇನು ವಿಶೇಷ ಅರುಣ್? ಥ್ಯಾಂಕ್ ಯು ಅರುಣ್. ಹೊರಗೊಂದಾದ್ರೂ ವಿಡಿಯೋ ಹಾಕಿ, ವಾಚರ್ ಹೋಗ್ತದ ಅಂತ ಇಲ್ಲದು ಲೆಸ್ ಆಗ್ತದೆ. ಮನೇಲಿ ಇದ್ದೀರಲ್ಲ, ಏನಾದ್ರು ವಿಡಿಯೋ ಮಾಡ್ಬೋದಲ್ಲ ನಿಮ್ಗೆ, ಯಾಕೆ ಮಾಡಲ್ಲ? ಹೇಳಬೇಕು ಅಕ್ಕ, ಎಂತ ಹೇಳುದು, ಏನಿಲ್ಲ. ಒಂದು ವಿಡಿಯೋ ಮಾಡಿ ಹೇಳಿದೆ. ಫ್ರೀ ಇದ್ದೀರಲ್ವಾ ಮನೆಯಲ್ಲಿ, ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಆಚೆ ಈಚೆ ಹೋಗಿ. ಥ್ಯಾಂಕ್ ಯು ವರ, ಥ್ಯಾಂಕ್ ಯು. ಮತ್ತೆ ವಿಶೇಷ ಏನು? ವಿಶೇಷ ನಿಮ್ಮೂರಲ್ಲಿ ಮಳೆ ಇದೆಯಾ? ಬಾಯ್ ಸಿಸ್ಟರ್, ಬಾಯ್ ಅಲ್ಲ. ಓಕೆ ಸಂತು, ಮಲ್ಲಿಗೆ ಸ್ವಲ್ಪ ಲೈವ್ ಮಾಡ್ತೀರಾ ಸಂತು? ಒಂದು 1 hour ಆಯ್ತು. ಲೈವ್ ಮಾಡ್ತೀರಾ ಸಂತು? ಲಿಂಕ್ ಇದ್ರಲ್ಲಿ ಇದ್ದೀರಾ? ಇದ್ದೀರಾ? ನಮ್ಮ ಗ್ರೂಪ್ ನಲ್ಲಿ ಇದ್ದೀರಾ ನೀವು? ಥ್ಯಾಂಕ್ ಯು. ಇದ್ರಲ್ಲಿ ಹಾಕಿದ್ದೇನೆ, ಕವಿತಾ ಅಭಿಮಾನಿ ಉಂಟಲ್ಲ, ಅದ್ರಲ್ಲಿ ನೋಡಿ. ವಾಟ್ಸಪ್ ಅಲ್ಲಿ ನೀವು ಇದ್ದೀರಾ ಗ್ರೂಪ್ ಅಲ್ಲಿ?
ಮತ್ತೆ ಕಾಲ್ ಬಂತು. ಕಾಲೇ ಕಾಲ್, ಊರಲ್ಲಿ ಫ್ರೀ ಅಲ್ವಾ. ಕವಿತಾ ಅಭಿಮಾನಿಯಲ್ಲಿ ಅರುಣ್ ಇದ್ದೀರಾ? ಲಿಂಕ್ ಅಲ್ಲಿದೆ ನೋಡಿ. ನಮ ಶಿವಾಯ. ಬಬ್ಳಿಚೇರಿ ಹೋದ್ರು. ಲಿಂಕ್ ವೇಟ್, ಎಲ್ಲಿಗೆ ಹಾಕ್ಬೇಕು ಹೇಳಿ? ಬಂದೆ, ಈಗ ನೋಡ್ತೀನಿ. ಬಂತಾ ಲಿಂಕ್? ಇವ್ರು ಹಾಕಿದ್ರಲ್ವಾ? ಬಂತಲ್ವಾ ಲಿಂಕ್? ಸಂತೂಗೆ ಸಿಕ್ಕಿತಾ? ಅಭಯ್, ಅಭಯ್ ಬಂದ್ರು. ಹಲೋ, ಹಾಯ್. ಕೇಳಿಸ್ತಿದ್ಯಾ? ಹಾ, ಎಸ್ ಕೇಳಿಸ್ತಿದೆ. ವಾಯ್ಸ್ ಕೇಳಿಸ್ತಾನೆ ಇಲ್ಲ. ಹೌದಾ? ವೆಲ್ಕಮ್ ಟು ದುಬಾಯ್. ದುಬೈ ಅಲ್ವಾ, ದೂರ ಅಲ್ವಾ, ನನಗೆ ಕೇಳಿಸ್ತಾ ಇಲ್ಲ. ಹೌದಾ? ಈಗ ನನ್ನ ವಾಯ್ಸ್ ಸ್ಲೋ? ಇಲ್ಲ, ನಿಮ್ಮ ವಾಯ್ಸ್ ತುಂಬಾ ನಿಧಾನ ಕೇಳಿಸ್ತಾ ಇದೆ. ಎಕೋ ಆಗ್ತಾ ಇದೆ ನನ್ನ ವಾಯ್ಸ್ ನನಗೆ. ಹೌದಾ? ನಾನು ಮ್ಯೂಟ್ ಮಾಡ್ತೀನಿ ಮತ್ತೆ. ಅಭಯ್ ಅವರು ಹಾಯ್. ಸಬ್ ಹಮೇ ತೋ ಭೂಲ್ ಹಿ ಗಯೆ ಅಂತಿದ್ದಾರೆ. ವೆಲ್ಕಮ್ ಟು ಲೈವ್. ಹಾಯ್ ವರಕ್ಕ ಅಂತಿದ್ದಾರೆ ಅರುಣ್ ಬ್ರೋ. ಹಾಯ್ ಅರುಣ್ ಬ್ರೋ. ಊಟ ಆಯ್ತಾ? ಏನ್ ಊಟ ಮಾಡಿದ್ರಿ? ಯಾರಾದ್ರೂ ಒಬ್ರು ಮಾತಾಡಿ. ಮಾತಾಡಿ ಸಂತು ಬ್ರೋ. ಊಟ ಆಯ್ತಾ ಸಂತು ಬ್ರೋ? ಯಾಕೆ ತಲೆನೋವು? ಏನಾಯ್ತು? ಮೊಬೈಲ್ ನೋಡಿ ನೋಡಿನೇ ಅರ್ಧ ತಲೆನೋವು ಬಂದಿರುತ್ತೆ. ಕೇಳಿಸ್ತಿದ್ಯಾ ವಾಯ್ಸು? ಟೆಸ್ಟ್ ಮಾಡಿ ಸ್ವಲ್ಪ, ಮೊಬೈಲ್ ಪಕ್ಕಕ್ಕಿಟ್ಟು. ಇಬ್ರು ಮಾತಾಡಿದ್ರೆ ಅದು ಆರ್ಕೆಸ್ಟ್ರಾ ಸೌಂಡ್ ಆಗುತ್ತೆ. ಹೌದೌದು, ನನಗೆ ಕೇಳಿಸ್ತಾ ಇದೆ. ನಂದು ಸೌಂಡ್ ನನಗೆ ವಾಪಸ್ ಕೇಳಿಸ್ತಾ ಇದೆ. ಟೀ ಆಯ್ತಾ ಅಕ್ಕ? ಟೀ ಕಾಫಿ ಕುಡಿಯಲ್ಲ ಅರುಣ್ ಬ್ರೋ ನಾನು. ಕಾಫಿ ಟೀ ಅಭ್ಯಾಸನೇ ಇಲ್ಲ, ಬಿಟ್ಬಿಟ್ಟೆ. ಐಟಮ್ ಸಾಂಗ್ ಬರ್ಲಿ. GML. ಊಟ ಆಯ್ತಾ GML? ವೆಲ್ಕಮ್ ಟು ದುಬೈ ಬ್ಲಾಗ್ಸ್. ಈಗ ವಾಯ್ಸ್ ಓಕೆನಾ? ಓಕೆ ಓಕೆ. ನನ್ಗೆ ನನ್ನ ವಾಯ್ಸ್ ಕೇಳಿಸ್ತಿಲ್ಲ, ಏಕೋ ಕೇಳಿಸ್ತಿಲ್ಲ. GML ಸ್ಟಿಲ್ ರೈಡಿಂಗ್ ಬೈಕ್. ಬೈಕಾ? ಬೈಕ್ ಓಡಿಸ್ತಾ ಇದಾರಾ? ಬೈಕ್ ಓಡಿಸ್ಕೊಂಡು ಹೆಂಗೆ ಮೆಸೇಜ್ ಮಾಡ್ತಾ ಇದ್ದೀರಾ GML? ಹುಷಾರಾಗಿ ಓಡಿಸಿ. ಎಸ್ ಎಸ್. ಮೆಸೇಜ್ ಮಾಡಿ ಫ್ರೆಂಡ್ಸ್, ಮೆಸೇಜ್ ಮಾಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಲೈವ್ ಸಪೋರ್ಟ್ ಮಾಡಿ ಮಾಡಿ ತಲೆನೋವು ಬರದೆ ಮತ್ತೆ ಕಲ್ನೋವು ಅಲ್ವಾ? ಅಯ್ಯೋ, ಎಲ್ಲಿ ನೋಡಿದ್ರು ಯಾರಿಗೆ ಸಪೋರ್ಟ್ ಮಾಡೋದು, ಯಾವ ಲೈವ್ ಹೋಗೋದು ಗೊತ್ತಾಗಲ್ಲ. GML ಡೋಂಟ್ ಮೆಸೇಜ್ ರೈಸ್ ಐತೆ. ಅದೇ ಹೇಳಿದ್ ನಾನು, ಲೈವ್ ಮಾಡುವಾಗ ಮೆಸೇಜ್ ಮಾಡಬೇಡಿ, ಹುಷಾರಾಗಿ ಹೋಗಿ. ಅಯ್ಯೋ ಸಂತು, ಅದು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸೋದೇ ಕಷ್ಟ, ಅದ್ರಲ್ಲಿ ಫೋನ್ ಬೇರೆ ಯೂಸ್ ಮಾಡ್ತೀರಾ? ಅಯ್ಯೋ ಸಂತು. ಹೌದು,
ಯಾರ್ ಲೈವ್ಗೆ ಹೋಗೋದು ಸುಮ್ನಿರಿ. ಎಲ್ಲ ಅದು ಹೋಗ್ಲಿ ಟೈಮ್ ಪ್ರಕಾರ ಒನ್ ಟೈಮ್ ವಿಸಿಟ್ ಮಾಡ್ತಾ ಇರ್ತಾರೆ. ಈ ಕಡೆನೂ ಹೋಗಿಲ್ಲ ಆ ಕಡೆನೂ ಹೋಗಿಲ್ಲ. ಹೀಗೆ ಸೈಡ್ ಹಾಕಿದೀನಿ. ಹೌದಾ, ಓಕೆ ಓಕೆ ಓಕೆ. GML ಅಂತಿದ್ದಾರೆ. ಗಾಡಿ ಓಡಿಸ್ಬೇಕಾದ್ರೆ ಇದ್ ಮಾಡ್ಬೇಡಿ, ಮೆಸೇಜ್ ಹಾಕ್ಬೇಡಿ. ಅರುಣ್ ಬ್ರೋ ಸಪೋರ್ಟ್ ಮಾಡ್ತಾ ಇದಾರೆ, ಥ್ಯಾಂಕ್ ಯು. ಊರಿಗೆ ಹೋಗ್ತಿದೀನಿವಲ್ಲ. ಹೌದಾ, ಏನಿವತ್ತು ಸ್ಪೆಷಲ್ ಊರಲ್ಲಿ? ಏನ್ ನಿಮ್ ಹುಡುಗಿ ಬರ್ತಾಳಾ ಕಾಲಿ ಪೂಜೆ ಮಾಡಕ್ಕೆ? ಅದಕ್ಕೆ ಹೋಗ್ತಾ ಇದ್ದೀರಾ? ಭೀಮ್ ನವಾಸೆ ಸ್ಪೆಷಲ್. ಮಂಜು ಬ್ರೋ ಬಂದ್ರು. ಹಾಯ್ ಮಂಜು ಬ್ರೋ, ವೆಲ್ಕಮ್ ಟು ಮೈ ಲೈವ್. ನಮಸ್ಕಾರ ಅಂತಿದ್ದಾರೆ. ವರ ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ ಇವತ್ತು? ಅಕ್ಕ ಚೆನ್ನಾಗಿದೆ ಚೆನ್ನಾಗಿದೆ ಅರುಣ್ ಬ್ರೋ. ಹಾ ಹೌದಾ. ಪೂಜೆ ಮಾಡಿಸ್ಕೊಂಡ್ ಬನ್ನಿ ಚೆನ್ನಾಗಿ. ಹುಷಾರು, ಕಾಲು ಪೂಜೆ ಮಾಡ್ಬೇಕಾದ್ರೆ ಎಳ್ದಿಗಿಡ್ಬಿಟ್ಟಾರು. ಹುಷಾರಾಗಿರಿ. ಹಾಯ್ ಮಾವ ಅಂತಿದ್ದಾರೆ ಅರುಣ್ ಬ್ರೋ. GML ಕಾಲು ತೊಳ್ಕೊಳಕ್ಕೆ ಹೋಗ್ತಾ ಇದಾರೆ. ಅದೇ ಅದೇ ಭೀಮ್ ನವಾಸೆ ಅಲ್ವಾ ಸುಮಿಸಿ, ಸದಿಕೆ ಕಾಲ್ ತೊಳ್ಸ್ಕೊಳಕ್ ಹೋಗ್ತಾರ ಹುಡುಗಿ ಹತ್ರ. ಓಯ್ GML ಸುಮ್ನೆ ಬೈಕ್ ರೈಡ್ ಮಾಡು, ಮೊಬೈಲ್ ಯೂಸ್ ಮಾಡ್ಬೇಡ, ಮತ್ತೆ ಈ ದುಬೈ ಬೈಯುತ್ತೆ. ಟೀಗ್ ನಿಲ್ಸಿದಾರಂತ, ಅದಕ್ಕೆ ಮಾಡ್ತಾವ್ರೆ. ಸಂತು ಬ್ರೋ ನಮಸ್ಕಾರ ಮಂಜಣ್ಣ ಅಂತಾರೆ. ಮಂಜು ಬ್ರೋ ಕಾಫಿ ಆಯ್ತಾ? ಎಲ್ಲಿ ನಮ್ಮ ಬಾಸು, ನಿಮ್ ಬಾಸು ರೆಸ್ಟ್ ತಗೋತಾ ಇದಾರೆ. ಸುಮಿ ಅವರಾ? ಎಕೋ ಆಗ್ತಾ ಇದಾವೆ, ಅದಕ್ಕೆ ಅವ್ರು ಮ್ಯೂಟ್ ಅಲ್ಲಿ ಇದ್ದಾರೆ. ಮಂಜು ಬ್ರೋ ಕಾಫಿ ಆಯ್ತಾ? ರಮ್ಯಾ ಸಿಸು ಬಂದ್ರು. ಹಾಯ್ ರಮ್ಯಾ ಸಿಸ್, ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ನಿಮ್ದು ಐಟಿ? ಅರುಣ್ ಬ್ರೋ ಹಾಯ್ ರಮ್ಯಾ ಅಕ್ಕ ಅಂತಿದ್ದಾರೆ. MLA ಹಾಯ್ ಅಂತಿದ್ದಾರೆ ಸಂತು ಬ್ರೋ. ಮೈ ರಮ್ಮಿ ಅಂತಿದ್ದಾರೆ ಸುಮಿ ಸಿಸು. ಹಾಯ್ ಹ್ಯಾಪಿ ನಮಸ್ಕಾರ ಅಂತಿದ್ದಾರೆ. ಸುಮಿ ಅಂತ ಕಣ್ಣು ಮುಚ್ಕೊಂತಾ ಇದಾರೆ. ಮಂಜು ಹಾಯ್ ಅಂತಿದ್ದಾರೆ ಸುಮಿ ಸಿಸು. ಹಾಯ್ ಹ್ಯಾಪಿ ಅಂತಿದ್ದಾರೆ ರಮೇಶ್ ಸಿಸು. ಹೌದು ಅಂತಿದ್ದಾರೆ ಮಂಜು ಬ್ರೋ. ಏನಾದ್ರೂ ಮಾಡ್ಕೊಳ್ಳಿ, ಬಿಸಿನೀರಲ್ಲಿ ಕಾಲ್ ತೊಳಿದೇ ಇದ್ರೆ ಸಾಕು. ಹುಷಾರು, ಬಿಸಿನೀರು ಊದ್ಬಿಟ್ಟರು. GML ಹುಷಾರಾಗಿರಿ ಕಾಲ್ ತೊಳಿಬೇಕಾದ್ರೆ. ಹಾಯ್ ವರಸಿ, ಹಾಯ್ ರಮ್ಯಾ ಸೀಸ್, ಹೇಗಿದ್ದೀರಾ? ತುಂಬಾ ದಿನ ಆಯ್ತು, ನಿಮ್ ಲೈವ್ ಎಲ್ಲ ಮಿಸ್ ಮಾಡ್ಕೊಂತಾ ಇದೀವಿ. ಮಂಜು ಬ್ರೋ ಮಾಡ್ತಾರೆ ಅನ್ಸುತ್ತೆ. ಹಾಯ್ ಅರುಣ್ ಅಂತಿದ್ದಾರೆ ಮಂಜು ಬ್ರೋ. GML ಅಂತ ನಗ್ತಾ ಇದಾರೆ. ರಮ್ಯಾ ಅಕ್ಕ ಕಾಫಿ ಆಯ್ತಾ ಅಂತಿದ್ದಾರೆ ಅರುಣ್ ಬ್ರೋ. ರಮ್ಯಾ ಸಿ ಸಾವನಾಡಿದ್ದಾರೆ. ಅರುಣ್ ಬ್ರೋ ಹಾಯ್ ಮಾವ ಕಾಫಿ ಆಯ್ತಾ ಅಂತಿದ್ದಾರೆ. ದೇವಸ್ಥಾನ ಹೋಗಿದ್ವಿ, ಈಗ ತಾನೇ ಬಂದ್ವಿ. ಓಕೆ ಓಕೆ, ಅಮಾವಾಸ್ಯೆ ಅಲ್ವಾ, ನಾವು ಬೆಳಿಗ್ಗೆ ಹೋಗಿದ್ವಿ. GML ಅಂತಿದ್ದಾರೆ ರಮ್ಯಾ ಸಿಸ್ಸು. ಮಂಜು ಬ್ರೋ ಪೂಜೆ ಎಲ್ಲ ಮಾಡಿದ್ರಾ ರಮ್ಯಾ ಸಿಸ್ಸು? ರಮ್ಯಾ ಸಿಸ್ಸು ವರ ಕಾಫಿ ಅಂತಿದ್ದಾರೆ. ಕಾಫಿ ಟೀ ಕುಡಿಯಲ್ಲ ರಮ್ಯಾ ಸಿಸ್ ನಾನು. ನೀವ್ ಕುಡಿದ್ರಾ? ನಿಮ್ದಾಯ್ತಾ ಕಾಫಿ ಟೀ? ಏನ್ ಮಾಡಿದ್ರಿ ದಿನಮಾಸ ಸ್ಪೆಷಲ್? ಸುಮಿಸಿ ಕಾಫಿ ಬೇಕು. ಸುಮಿಸಿಸು ಕಾಫಿ ಕುಡಿಯಲ್ಲ, ಸ್ಮೂತಿ ಕುಡಿತಾರೆ, ಅದು ಮಿಕ್ಸಿ ಜಾರಲ್ಲೇ ಕುಡಿತಾರ ಅವರು. ಬಿಸಿ ಜೋರಿದೆ, ಸ್ಕಿನ್ ಹೋಗ್ಬಿಡ್ಬೋದು. ಹೌದೌದು, ಬಿಡುವಲ್ಲ ಅಮ್ಮುಗೆ ಎಳ್ನೀರ್ ತಂದ್ ಕೊಡ್ತೀನಿ. ಕಾಲ್ ತೊಳಿಯಕ ಅಬ್ಬಬ್ಬಾ, ಎಳ್ನೀರಲ್ಲಿ ಕಾಲ್ ತೊಳ್ಸ್ಕೊತಾರ GML. ಇಲ್ಲ ಅರುಣ್ ಮಾಡ್ಬೇಕು ಅಂತಿದ್ರೆ ರಮ್ಯಸಿಸು. ವರ ಅಂತ ನಗ್ತಾ ಸುಮಿಸಿಸು. ಕರೆಕ್ಟ್ ತಾನೆ ಸುಮಿಸಿಸ್, ನೀವು ಲೋಟಕ್ ತೊಳಿಬೇಕಾಗುತ್ತೆ ಅನ್ಬಿಟ್ಟು ಮಿಕ್ಸಿ ಜಾರಲ್ಲೇ ಕುಡಿತು. ನಿಮ್ ಲಾಗ್ಸ್ ನೋಡಕ್ಕೆ ಖುಷಿ. ಮಾಡಿದ್ರು ಪೂಜೆ. ಹೌದಾ, ಮಾಡಿದ್ರಾ? ಏನ್ ಕೊಟ್ರಿ ಗಿಫ್ಟ್ ರಮ್ಯಸಿಸ್ಗೆ ಪೂಜೆ ಮಾಡಿದ್ದಕ್ಕೆ? ರಮ್ಯಾ ಹಾಯ್ ಅಂತಿದ್ದಾರೆ GML. ಅರುಣ್ ಬ್ರೋ ಓಕೆ ಅಕ್ಕ ಅಂತಿದ್ದಾರೆ. ಸುಮಿಸಿಸ್ ನೀವ್ ಪೂಜೆ ಮಾಡಿದ್ರಾ? ಹೌದು ಕೇಳಲೇ ಇಲ್ಲ ನಾನು. ಹೌದು ಸುಮಿಸಿಸ್ ನೀವ್ ಪೂಜೆ ಮಾಡಿದ್ರಾ? ಮಂಜು ರಮ್ಮಿ ಕಾಲ್ ತೊಳೆದ್ರಾ ಅಂತಿದ್ದಾರೆ. ಗಿಫ್ಟ್ ಕೊಟ್ಟಿಲ್ಲ, ಯಾಕೆ ಕೊಡ್ಬೇಕ್ ತಾನೆ. ನಮ್ಮನೆಯವರು ಕೊಡ್ಲಿಲ್ಲ. ಇಯರ್ ನೋ ಪೂಜೆ. ಹೌದಾ, ಓಕೆ ಓಕೆ. ಎಸ್ ಮೀಸಿ ತೊಳೆದೆ ಅಂತಿದ್ದಾರೆ ರಮೇಶ್.
ಮೆಸೇಜ್ ಮಾಡಿ ಫ್ರೆಂಡ್ಸ್, ಒಂದು ರೇಷ್ಮೆ ಸೀರೆ ಕೊಡ್ಸೋಣ ಅಂತಿದ್ದೀನಿ. ಹೊಡೆದ್ರಿ ಲಾಟ್ರಿ. ರಮ್ಯಸಿ ರೇಷ್ಮೆ ಸೀರೆ ಕೊಡಿಸ್ತಾರಂತ ನೋಡಿ. ಭಟ್ರು ಏನು ಇದ್ರಲ್ಲಿ ಬೂದ್ ಗಾಜ್ ಇಟ್ಕೊಂಡ್ ಬಂದ್ರು ನೋಡಕ್ಕೆ. ಹಾಯ್ ಭಟ್ರೆ, ವೆಲ್ಕಮ್ ಟು ಸುಮಿಸಿಸ್ ಲೈವ್. ಪುಣ್ಯ ಬರ್ಲಿ ರಮ್ಮಿ ನಿಮ್ಗೆ ಅಂತಿದ್ದಾರೆ. ಫ್ಲೈಟ್ ಬಾಯ್ ಈಗ ಬಂದ್ಬಿಟ್ಟು ಹಾಗೆ ಫ್ಲೈಟ್ ಇಟ್ಕೊಂಡು ಹೋಗ್ತಾರೆ ಭಟ್ರು. ಯಾಕ್ ಭಟ್ರೆ? ಥ್ಯಾಂಕ್ ಯು ಸುಮಿಸಿಸ್ ಅಂತಿದ್ದಾರೆ ರಮ್ಯಸಿಸ್. ವೆಲ್ಕಮ್ ಬ್ಯಾಕ್ ಭಟ್ರು ಅಂತಿದ್ದಾರೆ ಸುಮಿಸಿಸ್. ಓ ಬಂದಿದ್ರಾ? ಓಕೆ ಓಕೆ. ಭಟ್ರೆ ಹಾಯ್ ಅಂತಿದ್ದಾರೆ ರಮ್ಯಸಿಸ್. ಭಟ್ರೆ ಅಂತ ನಗ್ತಾ ಇದಾರೆ. ಭಟ್ರೆ ಹಾಯ್ ಅಂತಿದ್ದಾರೆ ರಮ್ಯಸಿಸ್. ವೈ ಪೋಯಿಂಗ್ ಭಟ್ರೆ ಅಂತಿದ್ದಾರೆ ಸುಮಿಸಿಸ್. ಮ್ಯೂಟ್ ಮಾಡಿ ಮಲಗಿದ್ದೆ, ನಿದ್ದೆ ಬಂದಿತ್ತಾ ಭಟ್ರೆ ಅಂತಿದ್ದಾರೆ. ಸುಮಿಸಿಸ್ ಕಾಫಿ ಬೇಕು. ಹೌದು ಹೌದು, ವೆದರ್ ಫುಲ್ಲು ಕೂಲ್ ಆಗಿದೆ ಅಲ್ವಾ ರಮ್ಯಸಿಸ್? ಮಳೆ ಬರೋ ತರ ಇದೆ, ನೋಡ್ಬೇಕು. ನೆನ್ನೆನೋ ಹಾಗೆ ಆಯ್ತು, ಮಳೆ ಬರ್ಲಿಲ್ಲ. ಇವತ್ತೇನ್ ನೋಡ್ಬೇಕು ಮಳೆ ಬರುತ್ತಾ ಅಂತ. ಹ್ಯಾಪಿ, ಊಟ ಆಯ್ತಾ? ಸಂತುಬ್ರನಾ? ಅವ್ರಿಗೆ ತಲೆನೋವಂತೆ ಮೊಬೈಲ್ ನೋಡಿ ನೋಡಿ. ಬ್ಲೂ ಇಲ್ವಲ್ಲ ಅದಕ್ಕೆ ಹೋಗ್ತಿದ್ದಾರೆ ಭಟ್ರು. ಸುಮಿಸಿಸ್ ನೋಡಿ, ಬ್ಲೂ ಇಲ್ವಂತೆ ಅದಕ್ಕೆ ಹೋಗ್ತಿದಾರೆ. ಬ್ಲೂ ಕೊಟ್ಬಿಡಿ ಸುಮಿಸಿಸ್. ಓಕೆ ರಮ್ಮಿ, ಮಿಲ್ಕ್ ಪೌಡರ್ ಇದೆ, ಮಾಡ್ಲಾ ಟೀ ಅಂತಿದ್ದಾರೆ. ಅರುಣ್ ಊಟ ಆಯ್ತಾ ಅರುಣ್ ಅಂತಿದ್ದಾರೆ ಮಂಜುಬ್ರು. ಅಮ್ಮು ಕಾಫಿ ಅಂತಿದ್ದಾರೆ ರಮ್ಯಸಿಸ್. ಆಯ್ ರಮ್ಯಸಿಸ್ ಕಾಫಿ ಆಯ್ತಾ ಅಂತಿದ್ದಾರೆ. ಸಾರಿ ಭಟ್ರೆ ಅಂತಿದ್ದಾರೆ ಸುಮಿಸಿಸ್. ಹಾಯ್ ಅಮ್ಮು ಅಂತಿದ್ದಾರೆ ಮಂಜುಬ್ರು. ಹಾಯ್ ಮಂಜಣ್ಣ ಬ್ರದರ್, ಕಾಫಿ ಆಯ್ತಾ ಅಂತಿದ್ದಾರೆ ಮಮತಾ ಅವರು. ಮಮತಾ ಅವರೇ ವೆಲ್ಕಮ್ ಟು ಮೈ ಲೈವ್. ಸಾರಿ ಇನ್ವೈಟೇ ಮಾಡ್ಕೊಳ್ಳಿಲ್ಲ. ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ. ಕಾಫಿ ಕುಡಿದ್ರಾ? ಏನ್ ಮಾಡ್ತಾ ಇದ್ದೀರಾ? ಹಾಡು ಹೇಳಮ್ಮ ಅಮ್ಮು. ಅಮ್ಮ ಹಾಕಿ ಹಾಡು. ಪಾಪ ನೀವು ಡ್ರೈವಿಂಗ್ ಅಲ್ಲಿ ಇದ್ದೀರೇನೋ. ಓಕೆ, ನೀವ್ ಏನ್ ಕೊಟ್ರು ಕುಡಿತೀನಿ ಸುಮಿಸಿಸ್ ಅಂತಿದ್ದಾರೆ. ಈಗ ಕುಡಿಬೇಕು ಅಮ್ಮು, ನಿಮ್ದು ಕಾಫಿ ಆಯ್ತಾ ಕಾಫಿ ಅಂತಿದ್ದಾರೆ ಮಂಜುಬ್ರು. ಹಾಯ್ ವರಾಸೀಸ್ ಅಂತಿದ್ದಾರೆ. ಹಾಯ್ ಮಮತಾಸೀಸ್, ಕಾಫಿ ಆಯ್ತಾ ನಿಮ್ದು? ಯಾವ್ದಾದ್ರು ಹಾಡ್ ಹಾಕಿ ಹಿಂಗೆ. ಓಕೆ, ನಾನೇ ಒಂದ್ ಹಾಡು ಹೇಳ್ಬಿಟ್ಟು ಹೋಗ್ತೀನಿ. GML ಊರಿಗೆ ಹೋಗ್ತಿದಾರಾ? ಹ್ಮ್, ಕಾಲ್ ತೊಳ್ಸ್ಕೊಳಕ್ ಹೋಗ್ತಿದಾರೆ ರಮ್ಯಸಿಸ್. ಅವ್ರ ಹುಡುಗಿ ಬಂದಿದಾರಂತೆ ಊರ್ಗೆ, ಅದಕ್ಕೆ ಕಾಲ್ ತೊಳ್ಸ್ಕೊಳಕ್ ಹೋಗ್ತಾ ಇದಾರೆ ಭೀಮ್ ನಮಾಸೆಗೆ. ಕಾಫಿ ಕುಡಿತಿದೀನಿ ಬ್ರದರ್ ಈಗ. ಅದು ಎಳ್ನೀರಲ್ಲಿ ತೊಳ್ಸ್ಕೊಂತಾರಂತೆ ನೋಡಿ, ಎಷ್ಟು ಹೆಚ್ಚು GML. ಅಮ್ಮು ಗಿಫ್ಟ್ ಏನ್ ಕೊಟ್ರು ಅಂತಿದ್ದಾರೆ. ಯಾವ್ದಪ್ಪ ಇದು? ಅಯ್ಯೋ, ಹುಡುಗಿರ್ ಅಂದ್ರೆ ಡೇಂಜರ್ ಅಪ್ಪ. ಇದೇನ್ ನಾವೇ ಬೈಕೊಳ್ಳೋ ತರ ಇರುತ್ತೆ ಹಾಡು. ಬೇಡಪ್ಪ ಈ ಹಾಡು. ಐಟಮ್ ಸಾಂಗ್ ಎಲ್ಲ ಆಡಲ್ಲ ನಾವು. ಹುಡುಗಿ ಮ್ಯಾರೇಜ್ ಅವಾಗ್ಲೇ ಹಾಕಿದ್ರಲ್ಲ, ಬಿಸಿಲಾದರೆ ಏನು ಮಳೆ ಆದ್ರೆ ಅದೇ ಚೆನ್ನಾಗಿತ್ತು. ನೋಡ್ತೀನಿ ತಡಿ ಸಿಗುತ್ತಾ ಅಂತ. ಅಯ್ಯೋ, ಏನು ಕೊಟ್ಟಿಲ್ಲ ರಮ್ಯಾ ಸೀಸ್ ಅಂತ. ಹೌದಾ ಅಂತ ನಗ್ತಿದಾರೆ. ಹುಡುಗಿ ಮ್ಯಾರೇಜ್ ಆಗಕ್ ಮುಂಚೆನೆ ಪೂಜೆ ಮಾಡಿಸ್ಕೊಂತಾರೆ GML. ಬಿಸಿಲಾದ್ರೆ ಏನು ಹೇಳ್ತೀನಿ. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ನಾನು. ಸರಿ. ಹಾವಾದರೇನು ಹಾಲು ವಿಷವಾದರೇನು. ಹಾವಾದರೇನು ಹಾಲು ವಿಷವಾದರೇನು.
ನಿನ್ನ ನೋಟ ಬೆರೆತಾಗ ಮುಳ್ಳು ಹೂವಾಗಿ ಅರಳದೇನು, ಭೂಮಿಯೇ ಬಾಯ್ ಬಿಟ್ಟರೇನು, ಸಿಡಿಲೇ ಎದುರಾದರೇನು, ನನ್ನಾಡಿನಲ್ಲಿ ನಾನಿಂದ ಬಿಡೆನು, ಪ್ರಾಣಕ್ಕೆ ಪ್ರಾಣ ಕೊಡುವೆ. ಅಷ್ಟೇ ಅಷ್ಟೇ. ಸೆಳೆವ ಸುಳಿಯಾದರೇನು, ಬೆಂಕಿಯ ಬಲೆಯಾದರೇನು, ಸೆಳೆವ ಸುಳಿಯಾದರೇನು, ಬೆಂಕಿಯ ಬಲೆಯಾದರೇನು, ಈ ಬಾಳು ಎಂದು ಹೋರಾಟ ತಾನೆ ಬಿಡು ಚಿಂತೆಯನ್ನು. ಅಷ್ಟೇ. ಅದು ಅಷ್ಟೊಂದು ಫುಲ್ಲು ಮಧ್ಯದೆಲ್ಲ ಬರಲ್ಲ. ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನಂಗೆ 100 ವರುಷ, ನಿನ್ನ ನೆರಳಿಗಾಗಿ ಸೋತೆ, ನೂರಾರು ನೋವುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ, ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆದು ಏಕಿರುವೆ ಮಾತನಾಡದೆ, ಒಮ್ಮೆ ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಪ್ರೀತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಒಮ್ಮೆ ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗೋ ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ, ನನ್ನಾಣೆ ಗುರಿಲ್ಲ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾಳೆಯೋ ಹಾಗಿರಲಿ, ಬಾ ಕ್ಷಮಿಸು ಬಾ, ಬಾ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಓಕೆಪ್ಪ, ಥ್ಯಾಂಕ್ ಯು. ಎಷ್ಟೊಂದು ಮೆಸೇಜ್ ಬಂತು, ಎಲ್ಲ ಸ್ಕಿಪ್ ಆಗಿದೆ, ಸಾರಿ. ಸುನೀಲ್ ಸಿಂಧು ನಿಮ್ಮ ವಿಡಿಯೋ ನೋಡಿಲ್ಲ, ನೋಡ್ಬೇಕು, ಸಪೋರ್ಟ್ ಅಂತಿದ್ದಾರೆ. ರಮ್ಯಾ ಸಿಸೋ ಓಕೆ, ಫ್ರೀ ಇದ್ದಾಗ ನೋಡಿ ರಮ್ಮಿ ಅಂತಿದ್ದಾರೆ. ಸುನಿ ಸಿಸೋ, ಓ ರಮ್ಯಾ ಸೀಸ್ ಬಂಪರ್ ಲಾಟ್ರಿ ಹೊಡೆದ್ರಲ್ಲ ಸೀಸ್, ರೇಷ್ಮೆ ಸೀರೆ ಅಂತಿದ್ದಾರೆ ಮಮತಾ ಅವರು. ಮಂಜು ಬ್ರೋ ಗುಡ್ ಅಂತಿದ್ದಾರೆ, ಥ್ಯಾಂಕ್ ಯು. ಮಮತಾ ಅವ್ರು ಕ್ಲಾಪ್ಸ್ ಹಾಕ್ತಿದ್ದಾರೆ, ಥ್ಯಾಂಕ್ ಯು. ಸ್ವಲ್ಪ ಬಿಸಿ, ಹೌಸ್ ಕ್ಲೀನಿಂಗ್ ಎಸ್ಟರ್ಡೇ. ಓಕೆ, ಹಬ್ಬಗಳು ಶುರುವಾಯ್ತಲ್ಲ, ಇನ್ನೆಲ್ಲ ಬಿಸಿನೇ. ಸುಮಿತ್ ಸಿಸ್ ಓಕೆ ರಮ್ಮಿ ಅಂತಿದ್ದಾರೆ. ಅಮ್ಮು ನೋಡೋಣ ಅಂತಿದ್ದಾರೆ. ರಮ್ಯಾ ಸಿಸು ಸೂಪರ್ ಅಂತಿದ್ದಾರೆ ಭಟ್ರು, ಥ್ಯಾಂಕ್ ಯು. ರಮ್ಯಾ ಸೀಸ್ ಅಂತ ಯೋಚನೆ ಮಾಡ್ತಿದ್ದಾರೆ. ರಮ್ಯಾ ಸೀಸ್ ಸೂಪರ್ ಅಂತಿದ್ದಾರೆ. ಯಾಕೆ ಅಮ್ಮು ಅಂತಿದ್ದಾರೆ ರಮ್ಯಾ ಸೀಸು. ವಾವ್ ವರ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸುಮಿತ್ ಸೀಸ್. ಯಾರು ಗಾನಕ್ಕೆ ಹೋಗಿಲ್ಲ ಇವರು ಅಂತಿದ್ದಾರೆ. ನಾನು ವರ ಗಾನಕ್ಕೆ ಹೋಗಿಲ್ಲ, ಏನೋ ಸುಮಾರಾಗಿ ಆಡ್ತೀವಿ. ನನ್ನ ಫೇವ್ರೇಟ್ ಸಾಂಗ್ ಸೂಪರ್. ಓಕೆ, ಥ್ಯಾಂಕ್ ಯು ಮಂಜು ಬ್ರೋ. ರಮ್ಯಾ ಸೀಸ್ ಮಂಜಣ್ಣ ಬ್ರದರ್ಗೆ ಹೇಳಿ ಕೊಡಿಸ್ತಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಕೊಡಿಸ್ತಾರೆ. ಕರೆಕ್ಟ್. ವರಾಸೀಸ್ ಭಟ್ರೆ ಅಂತಿದ್ದಾರೆ ರಮ್ಯಾ ಸೀಸು. ಓ ಅಂತಿದ್ದಾರೆ ಭಟ್ರು. ಎಗ್ ರೈಸ್ ಅಂತಿದ್ದಾರೆ ಸಚಿನ್. ಏನ್ ಸಚಿನ್ ಅಂತಿದ್ದಾರೆ ಸುಮಿಬ್ರು. ಬರಲ್ಲ ಅಂತಿದ್ದಾರೆ. ಡುಪ್ಲಿಕೇಟ್ ಸಚಿನ್ ಅಂತಿದ್ದಾರೆ. ಇದು ಕನ್ನಡ ಸ್ಪೋರ್ಟ್ಸ್ ಸಚಿನ್ ಅಲ್ಲ ಅಂತಿದ್ದಾರೆ.
ಹಾ ಮಂಜು ಅಂತಿದ್ದಾರೆ ಸುನಿ ಸಿಸು. ಇದು ಪಕ್ಕಾ ಸಚಿನ್ ಹೌದಾ ಅಲ್ವಾ ಪ್ಲೀಸ್ ಟೆಲ್ ಮೀ ಅಂತಿದ್ದಾರೆ. ಅಯ್ಯೋ ಸಚಿನ್ ಮೇಲೆ ಎಲ್ಲರಿಗೂ ಡೌಟು. ನೋಡುವಾಗ ಗೊತ್ತಾಗುತ್ತೆ ಅಂತಿದ್ದಾರೆ ಸುನಿ ಸಿಸು. ಜೋಕ್ ನಾನು ಬಳ್ಳಿಯ ಮಿಂಚು. ಅಯ್ಯೋ ಜೋಕೆ ಜೋಕ್ ಅನ್ಕೊಂಡೆ ನಾನು. ಜೋಕೆ ನಾನ್ ಹಾಕಿ ಲಿರಿಕ್ಸ್ ಹಾಕಿ. ಸಚಿನ್ ಅಲ್ಲ ಭಟ್ರೆ ಅಂತಿದ್ದಾರೆ. ಫೇಕ್ ಸಚಿನ್ ಅಂತಿದ್ದಾರೆ. ಅಯ್ಯೋ ಅಮ್ಮೂ ಅಂತ ಯೋಚನೆ ಮಾಡ್ತಿದ್ದಾರೆ. ರಮ್ಯಸಿ ಸಪೋರ್ಟು ಸಚಿನ್ ಇಲ್ಲ ಯಾಕೆ ರಮ್ಯಸೀಸ್ ಅಂತಿದ್ದಾರೆ ಅಂತ ಸಿಸು. ಸಪೋರ್ಟ್ 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 ರಮ್ಯಸಿಸು. ಓಕೆ ಓಕೆ ಬನ್ನಿ ಸುಮಿಸಿಸ್ ಮ್ಯೂಟ್ ಆಫ್ ಮಾಡಿ. ಹೋಗ್ತೀನಿ ರಮ್ಯಾಸಿಸ್ ಬನ್ನಿ ನೀವು ಜಾಯ್ನ್ ಆಗಿ ಮಾತಾಡಿ. ಹೋಗ್ತೀರಾ? ಸುಮ್ನೆ ಅಮ್ಮು ಅಂತಿದ್ದಾರೆ. ಒಳ್ಳೇದಾಯ್ತು ಸೌಂಡ್ ಎಲ್ಲ, ವಾಯ್ಸ್ ಸೂಪರ್. ಥ್ಯಾಂಕ್ ಯು ನಿಮ್ ವಾಯ್ಸೇ ಕೇಳಿಸ್ತಾ ಇಲ್ಲ. ಹೌದಾ? ಈಗ ಅದೇ ಕೇಳಿಸ್ತಾ ಇದೆ, ತುಂಬಾ ಸ್ಲೋ ಕೇಳಿಸ್ತಾ ಇದೆ. ಹೌದಾ? ನನ್ನ ವಾಯ್ಸ್ ಸ್ಲೋ, ನಿಮಗಿಲ್ಲ. ಓಕೆ ಬಾಯ್ ಓಕೆ ಹೇಳ್ತಿದ್ದಾರೆ ಸಚಿನ್ ಓಕೆ ಬಾಯ್ ಅಂತಿದ್ದಾರೆ. ಓಕೆ ಸಿಸ್ ನಾನು ಚಾಟಿಗೆ ಬರ್ತೀನಿ. ಓಕೆ ಓಕೆ ಕೂಲ್ ಅಂತೆ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ನಿಮಗೆ ಹೇಳ್ಬೇಕು. ಇವಾಗ ದೇವಸ್ಥಾನದಿಂದ ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ತಗೋಬೇಕು. ತಗೊಳ್ಳಿ ರಮ್ಮಿ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಶ್ರೀಗಂಧದ ಗೊಂಬೆ ಹೇಳಬೇಕಂತೆ ಹೋದ್ರು ಅವರು. ಶ್ರೀಗಂಧದ ಗೊಂಬೆ ಹೋದ್ರು. ನೆಕ್ಸ್ಟ್ ಕರಿಯೋಣ. ಯಾವ ದೇವಸ್ಥಾನ ಮೆಸೇಜ್ ಕೇಳ್ತಿದ್ದಾರೆ ಮಮತಾ ಅಮ್ಮು. ನಿಮಗೆ 2 ಹೆಸರಾ? ಅಮ್ಮು ಮಮತಾ ಪೆಟ್ನೇಮ ಅಮ್ಮು? ಚಹಾ ಮಾಡಿ ಕೊಡ್ಲಾ ರಮ್ಮಿ? ಶ್ರೀ ವರದರಾಜೇಶ್ವರ ಸ್ವಾಮಿ. ಥ್ಯಾಂಕ್ ಯು ವರ. ವಾಯ್ಸ್ ಕೇಳ್ತದ ಈಗ? ಸಾಗರ್ ಬಂದರು ಹಾಯ್ ಅಂತ ಲೈಕ್ ಡನ್. ಥ್ಯಾಂಕ್ ಯು ಸಾಗರ್ಗೆ ಒಂದು ಗಿಫ್ಟ್ ಕೊಡ್ತೀನಿ. ಈಗ ಸೆಕೆಂಡ್ ಐಡಿಯಲ್ಲಿ ಕೊಡ್ತೀನಿ ಆಯಿತಾ? ಕೊಟ್ಟೆ ನೋಡಿ. 13 ಆಗಬೇಕು. 213 ಎಷ್ಟಾಯಿತು ನೋಡ್ತೀನಿ. ಆಯಿತು, ಗಿಫ್ಟ್ ಕೊಟ್ಟೆ ಸಾಗರ್ಗೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಮತ್ತೆ ನೋಡ್ತೀನಿ. ವರಕ್ಕ ಹಾಯ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಆಲ್ ಹೇಳ್ತಿದ್ದಾರೆ. ನನ್ನ ಹೆಸರು ಮಮತಾ ಅಂತ, ಮನೆಯಲ್ಲಿ ಎಲ್ಲ ಅಮ್ಮು ಅಂತ ಕರೀತಾರೆ. ಹೌದಾ? ಪೆಟ್ ನೇಮ್. ಓ ಥ್ಯಾಂಕ್ ಯು. ಚಾಟಿಂಗ್ಗೆ ಬರ್ತೇನೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಆಲ್ ಹೇಳ್ತಿದ್ದಾರೆ. ವರಕ್ಕ ಹಾಯ್ ಹೇಳ್ತಿದ್ದಾರೆ. ಹಾಯ್ ಸಾಗರ್ ಬ್ರೋ ಹೇಳ್ತಿದ್ದಾರೆ ವರ. ಥ್ಯಾಂಕ್ ಯು ವರ ಸಿಸ್ಟರ್ ಹೇಳ್ತಿದ್ದಾರೆ. ಮತ್ತು ಸಾಗರ್ ಚೆಕ್ ಮಾಡಿ, ಒಂದು ಗಿಫ್ಟ್ ಕೊಟ್ಟೆ ನಿಮಗೆ. ಮಿಸಸ್ ಬಂದರು. ಹೌದು ವಾಯ್ಸ್ ಕೇಳ್ತಾ ಇದೆಯಾ? ಸ್ಲೋ ಹೇಳ್ತಿದ್ರು. ವೆಲ್ಕಮ್ ಮಂಜು ಬ್ರದರ್ ಹೇಳ್ತಿದ್ದಾರೆ. ಕಹಿ ಕುಡಿದಿಲ್ವಾ ನೀವು ರಮ್ಮಿ? ಕಷಾಯ ಕುಡಿದಿಲ್ವಾ? ಹಾಯ್ ರಮ್ಯಸೀಸ್ ಹೇಳ್ತಿದ್ದಾರೆ ವರ. ರಮ್ಯಾ ಅಕ್ಕ ಹಾಯ್ ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಸಾರಿ ರಮ್ಯಕ್ಕ ಹಾಯ್ ಗುಡ್ ಈವ್ನಿಂಗ್. ಸಾಗರ್ ಒಂದು ಗಿಫ್ಟ್ ಕೊಟ್ಟೆ, ಚೆಕ್ ಮಾಡ್ಕೊಳ್ಳಿ. ಹಾಯ್ ಸಾಗರ್ ಹೇಳ್ತಿದ್ದಾರೆ. ಹ್ಯಾಪಿ ಇದ್ದಾರಾ? ಹ್ಯಾಪಿ ಮಲಗಿದ್ದಾರಾ ಏನು? ಹ್ಯಾಪಿ ಇದ್ದೀರಾ? ಯಾರು ಕೇಳ್ತೀರಿ? ಸಂತು ಅಣ್ಣ ನನ್ನನ್ನು. ವೆಲ್ಕಮ್ ಟು ಲೈವ್ ಮಂಜಣ್ಣ. ರಮ್ಯಸೀಸ್ ನೀವು ಹಾಡು ಹೇಳಿ, ನಾನು ಕೇಳ್ತೀನಿ. ನಮಗೆ ಕೇಳುತ್ತೆ. ಟುಗೆದರ್ ಜಾಯ್ನ್ ಆಗಿ ಇರ್ತಾರಲ್ಲ ಆವಾಗ ಸ್ಲೋ ಇರುತ್ತೆ. ಹೌದಾ? ಈಗ ಓಕೆ ಅಲ್ಲ?
ಭಟ್ರು ಹೂಗುಚ್ಛ ಕಟ್ಟಿದ್ದಾರೆ ಭಟ್ರಿಗೆ, ಮಂಜು ಅವರು. ಅದು ಮದುವೆಗೆ ಕೊಡಿ, ಭಟ್ರನ ಮದುವೆಗೆ ಕೊಡಿ ಹೂಗುಚ್ಛ. ಎಸ್ ರಮೇಶ್ ಎಸ್ ಹೇಳ್ತಿದ್ದಾರೆ. ಅಮ್ಮ ನೀನು ಓಡಿ ಹೋಗ್ತೀಯಾ ನಾನು ಹಾಡು ಹೇಳಿದರೆ? ಯಾಕೆ ಓಡಿ ಹೋಗೋದು ನೋಡಿ, ಹೊರ ಹೋದ್ಮೇಲೆ ಎಲ್ಲರೂ ಹೋದರು, ಒನ್ಲಿ 2 ಮಂಡೇ ಉಂಟು. 1 ಮಂಡೇ. ಪರವಾಗಿಲ್ಲ ರಮೇಶ್, ಹಾಡಿ ಒಂದು ಸರಿ. ಗಾನಕ್ಕೆ ಹೋಗಿಲಿ. ನೀವು ಬನ್ನಿ, ಅಮ್ಮ ಬನ್ನಿ, ದುಬೈಗೆ ಬನ್ನಿ. ಭಟ್ರ ಮದುವೆಗೆ ನನ್ನ ಫ್ಯಾಮಿಲಿ ಫುಲ್ ಹೋಗ್ತೀವಿ. ಹೌದಾ, ನಾನು ಬರ್ತೀನಿ. ನಾವು ಓಡಿ ಹೋಗಲ್ಲ, ಹಾಡಿ ರಮೇಶ್. ಫ್ಲೈಟ್ ಅಂತೂ ಫ್ರೀ ಇದೆ ಅವರದ್ದೇ, ಮತ್ತೇನು ಬರಲಿಕ್ಕೆ ಬರ್ಬೋದಲ್ಲ. ಮತ್ತು ಅಮ್ಮ ಸೂಪರಾಗಿ ಹಾಡ್ತಾರೆ. ಹೌದಾ, ಬನ್ನಿ ಅಮ್ಮ. ಈಗ ಬೇಡ ಅಮ್ಮ, ಇನ್ನೊಂದ್ಸಲಿ ಜಾಯಿನ್ ಆಗ್ತೀನಿ. ಈಗ ಸ್ವಲ್ಪ ತಲೆನೋವು. ಟೀ ಕಳಿಸ್ತೀನಿ ರೀ. ತಲೆನೋವಿಗೆ ಸಂತೂಗೂ ತಲೆನೋವು, ನಿಮಗೂ ತಲೆನೋವು, ಎಲ್ರಿಗೂ ತಲೆನೋವ. ಮತ್ತೆ ರಮ್ಮಿ, ಏನು ವಿಶೇಷ? 5 ಗಂಟೆ ಆಗ್ತಾ ಬಂತ. ಅಮ್ಮ ನೀವು ಜಾಯಿನ್ ಆಗಿ, ನಿಮ್ಮ ವಾಯ್ಸ್ ಕೇಳಿಲ್ಲ. ಮತ್ತು ಅಮ್ಮ ಸಿಸ್ ಜಾಯಿನ್ ಆಗಿ ಹಾಡಿ ಒಂದು ಸಾಂಗ್. ಬನ್ನಿ ಅಮ್ಮ. ಅಮ್ಮಕ್ಕ ಟೀ ಬಂತು ನೋಡಿ ಸಾಗರದ್ದು. ಅವ್ರಿಗೆ ಒಬ್ಬರು ಕುಡಿದ, ಅವರು ಹಸ್ಬೆಂಡ್ಗೆ ಬೇಡವಾ? ನೀವು ಹಾಡುವ ಹಾಕಿ ವರ್ಸಸ್ ಹಾಡು ಹಾಕಿ. ಹಾಡೋದು ಯಾರು? ಹಾಡು ಹಾಕಿದರೆ ಬರ್ತೀರಾ ನೀವು? ಸಾಗರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಮಂಜು. ಹಾಕಿ ಲಿಂಕ್. ರಮ್ಯಾ ಹಾಕ್ತೀರಾ ಲಿಂಕ್? ವಾಟ್ಸಪ್ಪಲ್ಲಿದೆ. ಓಕೆ ಅಮ್ಮ ಹೇಳ್ತಿದ್ದಾರೆ. ಬ್ಲೂ 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 ಪ್ರೆಸ್ಸೇ ಆಗ್ತಿಲ್ಲ ಮಾರೈತೆ. ಒಂದು ನಿಮಿಷ, ಪ್ರೆಸ್ ಆಗ್ತಿಲ್ಲ. ಯಾಕೆ ಹೇಗೆ? ಓಕೆ ಆಯಿತು, ಕೊಟ್ಟೆ. ಯಾವ ಸಾಂಗ್ ಹಾಕಲಿ? ಯಾವ ಸಾಂಗ್ ಬೇಕು ಅಮ್ಮ? ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ. ಏನಾದರೂ ರೆಡಿ ಮಾಡಬೇಕಮ್ಮ? ಏನಿಷ್ಟ ನಿಮಗೆ ಹೇಳಿ, ರೆಡಿ ಮಾಡಿರ್ತೀನಿ. ಮಂಜು ಅಣ್ಣ ಹಾಯ್. ನೋಡಿ 2 ಬಂತು ನೋಡಿ, ಮಂಜು ಮತ್ತು ರಮ್ಮಿಗೆ. ಹೋಗುಣವಂತ ಹಾಕ್ಲಾ? ಅದು ಬೇಡ, ಬಂತು ನೋಡಿ ಲಿಂಕ್. ಕಮಾನ್ ಅಮ್ಮ, ಕಮಾನ್ ಕಮಾನ್ ಕಮಾನ್. ಲೆಟ್ಸ್ ಲಿಸನ್ ಟು ಸುಮಿ ಅಕ್ಕ ಸಿಂಗ್ ಅ ವಂಡರ್ಫುಲ್ ಸಾಂಗ್. ನಾನು ಸ್ವರ ನೋಡಿ ಹಾಡುವಾಗಿದ್ದೇನೆ ನಾನು. ಕುಡಿಬೇಕು ಸಾಗರ್, ಕಳಿಸ್ತಾರೆ ಸಾಗರ್, ಕುಡೀರಿ ಇಬ್ಬರಿಗೆ. ವಾವ್, ನಮ್ಮ ಗೆಸ್ಟ್ ಸೌಂಡ್ ಕೇಳುವ ಈಗ. ಬರಲಿ ಸಾಂಗ್ ಬರಲಿ. ಹಲೋ. ಹಾಂ ಅಮ್ಮ, ವೆಲ್ಕಮ್ ಟು ದುಬೈ. ಥ್ಯಾಂಕ್ಸ್ ಮಿಸಸ್. ಸೂಪರ್ ವಾಯ್ಸ್. ಮತ್ತೆ ಕಾಫಿ ಆಯ್ತಾ ನಿಮ್ಮದು? ನಾನು ಕುಡಿಯೋದಿಲ್ಲ. ನಾನೇನು ಕುಡಿಯೋದು ಹಾಕಿದ್ದೇನಲ್ಲ ವೀಡಿಯೋಸಲ್ಲಿ, ಅದನ್ನೇ ಕುಡಿಯೋದು. ಮಾರ್ನಿಂಗ್, ಈವ್ನಿಂಗ್ ಇಲ್ಲ. ಅಮ್ಮ ಬಂದರೆ ಹಾಯ್ ರಮ್ಯಾ ಸಿಸ್. ಮೆಸೇಜ್ ವರಸಿ ಬರಲಿ. ಸಿದು ನಾಕಿ ನೋಡಯ್ಯ ಕ್ವಾಟೆ ನಿಂಗವೆ.
ಸೂಪರ್ ಇದೆ ನಿಮ್ಮದು. ಫೇಸ್ ಎಷ್ಟು ಒಳ್ಳೇದಿರ್ಬೋದಲ್ವಾ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೂ ಎಂದು ಹಾಡಿ. ಅದು ಫುಲ್ ಹಾಡ್ ಬರ್ಲಿರಿ ಸುಮಿಸ್ ಆಡ್ತೇನೆ. ಹೌದು, ಫುಲ್ ಹಾಕಿ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆಯಲ್ಲ. ನಾನು ಮ್ಯೂಟ್ ಮಾಡಲಾ? ಮ್ಯೂಟ್ ಮಾಡಲಾ ನಾನು ಅಮ್ಮ? ಮಾಡಿ ಥ್ಯಾಂಕ್ಸ್ ರಮೇಶ್. ಯಾಕೆ ನಗ್ತಿದ್ದೀರಾ? ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತನಾ? ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ. ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಹೊಸ ಹರುಷವ ತರುವೆನು ಇನ್ನು ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಹರಗಿಳಿಗಳ ಮಾತಾಡಿಸಿ ಮುತ್ತಾಡುವ, ಕಾಮನ ಬಿಲ್ಲಿರುವ ಜಾರುತ್ತಾ ನಾವು ಹಾರುವ, ಹಗಲು ഇരുಳು ಒಂದಾಗಿ ಹಾಡುವ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಹೊಸ ಹರುಷವ ತರುವೆನು ಇನ್ನು ಎಂದು. ಥ್ಯಾಂಕ್ ಯು. ಬನ್ನಿ ಸುಮಿಸಸ್. ಥ್ಯಾಂಕ್ಸ್ ರಮೇಶ್. ಸ್ವಲ್ಪ ನಿಲ್ಲಿ. ಥ್ಯಾಂಕ್ಸ್ ಮಂಜಣ್ಣ ಬ್ರದರ್. ಅರ್ಜೆಂಟ್ ಏನು? ಹೋದ್ರಾ? ಇಲ್ಲ ಇದ್ದೀನಿ. ಓಕೆ. ಏನು ಅರ್ಜೆಂಟ್, ಬಿಸಿ ಇದ್ದೀರಾ? ಇಲ್ಲ ಏನಿಲ್ಲ, ಮಾತಾಡಿ. ಹ್ಞೂ, ಸೂಪರ್ ಇತ್ತು ವಾಯ್ಸ್. ಥ್ಯಾಂಕ್ಸ್. ಕ್ಲಾಪ್ ಬರ್ತಾ ಉಂಟು ನೋಡಿ ನಿಮ್ಮ ವಾಯ್ಸಿಗೆ. ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ಟೀ ಆಯ್ತಾ ನಿಮ್ದು? ಇದಾಕಿ ನೋಡಯ್ಯ ಕ್ವಾಟೆಲಿಂಗವೆ ದುನಿಯಾ ಫಿಲಮ್ದು. ಅಮ್ಮ ಮ್ಯಾರಿಡಾ ನೀವು? ಓಕೆ. ಮಂಜಣ್ಣ ಓಕೆ, ಬ್ರದರ್ ಯಾಕೆ ಮಂಜಣ್ಣ ಬ್ರದರ್ ಅನ್ಬಾರ್ದ? ಥ್ಯಾಂಕ್ಸ್ ಬಿಟ್ರೆ. ನಂಗೆ ಅದೇನೋ ಮಂಜಣ್ಣ ಅಂದ್ರೆ ನಿಮ್ನ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದೀನೇನೋ ಅನ್ನೋ ತರ ಫೀಲ್. ಅದಕ್ಕೆ ಬ್ರದರ್ ಅಂತ ಮಾತಾಡ್ತೀನಿ. ಅದು ಮಂಜಣ್ಣ ಬಹುವಚನ ಗೊತ್ತು, ಬಟ್ ನನಗ ಅದು ಬ್ರದರ್ ಅಂತ ಸೇರ್ಸೋಣ ಅಂತ ಅಷ್ಟೆ. ರಮೇಶ್ ಎಲ್ಲೋದ್ರಿ? ಮಾತಾಡಿ.
ಜನ ಅಂದ್ರೆ ಸಾಕು. ಸರಿ ಆಯ್ತು ಬ್ರದರ್. ಇನ್ಮೇಲೆ ಹಂಗೆ ಮಾತಾಡಿಸ್ತೀನಿ. ಎಲ್ಲೋದ್ರು ಮಂಜಣ್ಣ ಇದು ರಮ್ಯಾ ಸಿಸ್? ಸರಿ ಸರಿ ಆಯ್ತು ಮಂಜಣ್ಣ, ಇನ್ಮೇಲಿಂದ ಹಂಗೆ ಕರಿತೀನಿ. ಸಾಂಗ್ ಯಾರು ಆಗ್ತಾನೆ ಇಲ್ಲ ಸುಮ್ಮಿ ಸಿಸ್, ಅದಕ್ಕೆ ಸುಮ್ಮನೆ ಇದ್ದೀನಿ. ಎಲ್ಲೋದ್ರು ವರ ಸಿಸ್ ಅವ್ರನ್ನ? ಬಂದ್ರು. ಓಕೆ ಓಕೆ ಮಂಜಣ್ಣ. ಇವ್ರು ಬಂದು ನೋಡಿ ಹಾಕ್ತಾ ಇದ್ದಾರೆಲ್ಲ ಸಾಂಗ್. ನೋಡಯ್ಯ ಪಾಟೀಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೇ. ನೋಡಯ್ಯ ಪಾಟೀಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ನೋಡಯ್ಯ ಪಾಟೀಲಿಂಗವೇ. ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೇ. ನೋಡಯ್ಯ ಪಾಟೀಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ. ಫುಲ್ ಹಾಡಾಗಿ ಬರಲಿಲ್ಲ. ಮಂಜು ಹಾಕ್ತಾರಂತೆ, ಸ್ವಲ್ಪ ವೇಟ್ ಮಾಡಿ. ಮಂಜು ಅವರೇ, ಮಂಜಣ್ಣನವರೇ, ರಮ್ಯಾ ಅವರೇ, ರಮ್ಯಕ್ಕ ಅವರೇ, ಅಮ್ಮು ಅವರೇ, ಮಮತಾ ಅವರೇ, ಸುಮಿ ಅವರೇ, ಇದೆಲ್ಲ ಬಹುವಚನ. ಅವರೇ ಹೇಳೋದು ಬಹುವಚನ. ಮಂಜು ಅವರೇ, ಗಾರ್ಡನಿಂಗ್ ಗಿಫ್ಟ್ ಬೇಕಾ? ಸ್ವಲ್ಪ ಇದೆಲ್ಲ ನಿಮ್ಮದು ಸಬ್ದು, ಬೇಕಾದರೆ ಈಗ ಕೊಡ್ತೀನಿ SKಯಿಂದ, ಹೇಳಿ. ಸೂಪರ್ ಮೋಸಿಸ್, ಥ್ಯಾಂಕ್ಸ್ ಮಂಜಣ್ಣ. ಹಾಕ್ತಿರಾಡು ಮಂಜು. ಅಮ್ಮ ಟೀ ಆಯಿತಾ?
ಆಯ್ತು ಆಯ್ತು ಈಗ ಸುಮಿತ್ ಈಗ. ಬೇಕೇನಾದರೂ ಟೀ ಕಾಫಿ ಸ್ಮೂದಿ ಜ್ಯೂಸ್ ಏನಾದರೂ ಬೇಕಿದ್ರೆ ಹೇಳಿ. ನೀವಲ್ಲಿದ್ದೀರಾ, ನಾನು ನೀವಲ್ಲಿದ್ದೀರಾ, ಇಲ್ಲಿದ್ದೀನಿ. ನಾನು ಇಲ್ಲಿದ್ದೀನಿ. ಇಲ್ಲೇ ಇದ್ದೀರಲ್ಲ ನಮ್ಮ ಹತ್ತಿರ. ನಾನು ಹತ್ತಿರ ಇದ್ದೀರಿ, ಅದಕ್ಕೆ ಕೇಳಿದೆ. ಫೋನಲ್ಲೇ ಕೊಡೋ ಥರ ಫೋನಲ್ಲೇ ಇದ್ದಿದ್ರೆ ಕೊಡೋ ಥರ ಚೆನ್ನಾಗಿರ್ತಿತ್ತು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ವಿಡಿಯೋ ನೋಡಿ ಕುಡೀರಿ. ನೀವೆಲ್ಲಿರೋದು? ಬೆಂಗಳೂರಾ? ಬೆಂಗಳೂರು. ಬೆಂಗಳೂರು. ಮಳೆ ಇದೆಯಾ ಇವತ್ತು? ಇವತ್ತು ಮಳೆ ಇಲ್ಲ, ಇವತ್ತು ಮಳೆ ಮಳೆ ಬರೋ ಇಲ್ಲ, ಥರ ಮಳೆ ಆಗಿದೆ. ಬರೋ ಥರ ಆಗಿದೆ. ನೆನ್ನೆ ಇತ್ತಲ್ಲ ಜೋರು ಮಳೆ. ನೆನ್ನೆ ಇತ್ತು. ನೆನ್ನೆ ಇತ್ತು. ಸಾಂಗು ಎಲ್ಲಿ ಹೋಯ್ತು? ಯಾರು ಇಲ್ಲ ಅನ್ಸುತ್ತೆ, ಯಾರು ಹೋದ್ರು ಇಲ್ಲ ಎಲ್ರು. ಅನ್ಸುತ್ತೆ, ಹೋದ್ರು ಎಲ್ರು. ಬರ್ತಾರೆ ಬರ್ತಾರೆ, ವೇಟ್. ಮಂಜು ಅವ್ರು ತರ್ಲಿಕ್ಕೆ ಹೋದ್ರು, ನಾನು ವರ. ಒಂದು ಸಾಂಗ್ ಹಾಕಿ ವರ. ಅವ್ರು ಮಾತಾಡೋದಿಲ್ಲ. ಮಾಡ್ತೀನಿ ಈಗ ಸ್ವಲ್ಪ ಟೈಮಲ್ಲಿ. ವಾಚಾರು ತುಂಬ ಕಮೆಂಟು. ನಿಮ್ಮದು ಚಾನಲ್ ಇಲ್ಲಲ್ಲ ಅಮ್ಮ? ಇಲ್ಲ ಇಲ್ಲ. ಇಲ್ಲ ಇಲ್ಲ. ಎಕ್ಸಿಟ್ ಆಗ್ಲಾ ಎಕ್ಸಿಟ್ ಆಗ್ಲಾ ಸುಮಿತ್ ನಾನು. ಸುಮಿತ್ ನಾನು? ಸಾಂಗ್ ಕೇಳ್ತಿದ್ದಾರೆ ನೋಡಿ, ವರ ಆಗ್ತಾರಂತೆ. ಯಾವ ಸಾಂಗ್ ನೋಡಯ್ಯ ಬೇಕು? ಕೋಟೆ ನೋಡಯ್ಯ ಲಿಂಗವೇ ಕೋಟೆ ದುನಿಯಾ ಲಿಂಗವೇ ಫಿಲ್ಮ್ದು. ದುನಿಯಾ ಫಿಲ್ಮ್ದು. ಬರಲಿಲ್ಲ ವರ, ಎಲ್ಲಿ ಹಾಕಿದ್ದೀರಿ ಇವಾಗ? ಎಲ್ಲಿ ಉಂಟು? ಮೇಲೆ ಉಂಟು ನೋಡಿ, ಅದೇ ಅಲ್ವಾ? ಅದು ಬರೀ ಅವ್ರು 4 ಹಾಕಿದ್ದಾರೆ. ಲೈನ್ಸ್ ಅಷ್ಟೇ, 4 ಲೈನ್ಸ್ ಅದೇ ಅಷ್ಟೇ, ರಿಪೀಟ್ ಅದೇ ಆಗಿದೆ. ರಿಪೀಟ್ ಆಗಿದೆ. ಓಕೆ ಓಕೆ. ಯಾರದು ಗಾರ್ಡ್ನಿಂಗ್? ಅದು ಅದು ಹೊರಸಿಸ್ತೆ ಅಂತೆ. ಹೊರಸಿಸ್ತೆ ಅಂತೆ. ಓ, ನಿಮಗೆ ಕೊಟ್ಟಿದ್ದೀನಿ ಅವರ. ವೇಟ್, ಇವ್ರು ಮಂಜಣ್ಣ ಇವ್ರು ಹಾಕಿದ್ರು. ಮಂಜಣ್ಣ ಹಾಕಿದ್ರು. ಬೇಗ ಪ್ರೆಸ್ ಆಗೋದಿಲ್ಲ ಅದು. ಯಾಕೆ ಅಂತ ಗೊತ್ತಾಗೋದಿಲ್ಲ. ಬ್ಲೂಗೆ ಪ್ರೆಸ್ ಮಾಡ್ತೀನಲ್ಲ, ಆಗೋದಿಲ್ಲ ಅದು. ಬಂತು. ಕೊಟ್ಟೆ ಕೊಟ್ಟೆ. ಅದು ಸೇಮ್ ಬಂತ ಹಾಗಾದರೆ? ಸೇಮ್ ಇದೆ. ಸೇಮ್ ಇದೆ. ಸೇಮ್ ಬರ್ತಾನೆ ಉಂಟು. ನೆಕ್ಸ್ಟ್ ಹಾಕಿ. ಈಗ ನೋಡಿ, ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ. ಎಲ್ಲ ಸಾಂಗ್ ಹುಡುಕ್ಲಿಕ್ಕೆ ಹೋಗಿದ್ರು ನೋಡಿ, ಈಗ ಬಂದರು ಎಲ್ಲರೂ. ಹಾಡ್ತೀರಾ ಈಗ? ಹಾಂ. ಹಾಂ. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ,
ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೇ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಪಾಯ ಇಲ್ಲ ಗ್ವಾಡೆ ಇಲ್ಲ ನೋಡು ಇವರ ಅರಮನೆ ರಾಜ ರಾಣಿ ಹಾಳು ಕಾಳು ಎಲ್ಲಾನು ಇವರೇನೆ ಸ್ವಾನೆ ಮಳೆಯೋ ಹೊರೆಯ ಬಿಸಿಲೋ ಏನೇ ಬಂದ್ರು ಜಗ್ಗಲ್ಲ ಅವಳಿಗೆ ಇವನೇ ಕೊಡೆಯ ಕವನೆ ಇವ್ರ್ ಬಿಟ್ರೆ ಇವ್ರಿಗೆ ಯಾರಿಲ್ಲ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೇ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಪೆದ್ದು ಹೈದ ಮನ್ಸು ಸುದ್ದ ಸುಳ್ಳು ಹೇಳೋ ಕುಲವಲ್ಲ ಸುಣ್ಣದ ನೀರ್ಗೂ ಗೋವಿನ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ವಾ ಅ ಆ ಇ ಈ ಓದಿದೋಳು ಇವನ ಮನಸ್ಸು ಓದೋಳೆ ಕೋಗ್ಲೆ ಬಣ್ಣ ಆದ್ರೂ ಚಿನ್ನ ಅಂತ ಇವನ ಜೊತೆಗವಳೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೇ ನೋಡಯ್ಯ ಕ್ವಾಟೆ ಲಿಂಗವೇ. ಥ್ಯಾಂಕ್ ಯು ವರಸಿಸ್ ಸಾಂಗ್ ಹಾಕಿದ್ದಕ್ಕೆ. ಆಯ್ತಾ? ಇನ್ಯಾವುದಾದ್ರು ಹಾಂ ಬೇಕಾ? ಆಯಿತು ಸ್ವಾಮಿ. ಆಯ್ತು ಸ್ವಾಮಿ. ಇನ್ನು ಬೇಕಾ? ಇಲ್ಲ ಸಾಕು. ಇಲ್ಲ ಸಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಿಸಸ್ ನಿಮ್ಗೂ ಮಿಸಸ್ ನಿಮ್ಗೂ ನನಗೆ ಯಾಕೆ ಇನ್ವೈಟ್ ಮಾಡಿದ್ದಕ್ಕೆ. ನೀವು ಬಂದಿದ್ದೀರಾ ದುಬೈ ತನಕ, ನಿಮಗೆ ಆ. ಥ್ಯಾಂಕ್ಸ್. ಏನು ತಿನ್ನಲಿಲ್ಲ, ಹಾಗೆ ಹೋಗ್ತಿದ್ದೀರಿ. ಬರೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ. ಗೆಸ್ಟ್ಗೆ ಏನು ಕೊಡ್ಲಿಕ್ಕೆ ಆಗಲಿಲ್ಲ. ಸೂಪರ್ ವಾಯ್ಸ್ ಅಂತೆ. ಥ್ಯಾಂಕ್ಸ್ ವರಸಿಸ್. ಅಮ್ಮಕ್ಕ ಸಿಂಗ್ಸ್ ವೆಲ್. ವರ ಕೂಡ ಒಳ್ಳೆ ಆಡ್ತಾರೆ. ಆಡ್ತಾರೆ ಚೆನ್ನಾಗಿರ್ತಾರೆ. ಸೂಪರ್ ಅಂತೆ. ಭಟ್ರು ಹೇಳ್ತಿದ್ದಾರೆ ನೋಡಿ. ಥ್ಯಾಂಕ್ಸ್ ಬಿಟ್ರೆ. ಸರಿ ಬಾಯ್ ಸುಮಿಸಿಸ್, ನಾನು ಚಾಟಿಗೆ ಬರ್ತೀನಿ. ಆಯ್ತಾಯ್ತು, ಥ್ಯಾಂಕ್ ಯು. ಜಾಸ್ತಿ ಜನ ಇಲ್ಲ, ಏನು ಮಾಡಬೇಕು? ಹೋಗ್ಲಾ ನಿಲ್ಬೇಕಾ? ಗೆಸ್ಟ್ ಲೆಫ್ಟ್. ಮತ್ತೆ ಹೇಳಿ, ಏನಾದರೂ ಹೇಳಿ, ಮೆಸೇಜ್ ಮಾಡಿ. 3:30 4 5 ಆಯಿತು. ಟೀ ಆಯಿತಾ ಭಟ್ರೆ? 5 ಗಂಟೆ ಆಯ್ತಲ್ವ? ವರದ್ದಾಯ್ತಾ ಟೀ? 8 ಗಂಟೆ 10 ಗಂಟೆ ಸಿಗ್ತದೆ ಕಮ್ಮಿ ಅಂದರೆ ವಾಚ್ ಅವರ್. ಮೊನ್ನೆಯಿಂದ 10 ಗಂಟೆ ಸಿಕ್ಕಿತ್ತು. ಥ್ಯಾಂಕ್ ಯು ಆಲ್ ಹೇಳ್ತಿದ್ದಾರೆ ಅಮ್ಮ. ವಿಡಿಯೋ ಬಂದಿದೆ ನೋಡಿ ಎಲ್ಲರೂ. ಥ್ಯಾಂಕ್ ಯು ಮಿಸಸ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏನು ಕುಡಿಯೋದೇ ಹೋಗಿಬಿಟ್ರಿ, ಬೇಜಾರಾಯಿತು. ವರ ಕೂಡ ಹಾಗೆ ಏನು ಕೊಡಲಿಲ್ಲ ಇಬ್ಬರಿಗೂ. ಯಾರಿಲ್ಲಲ್ಲ, ಎಂಡ್ ಮಾಡಲ? ಎಲ್ಲ ಬ್ಯುಸಿ ಇದ್ದಾರಂತ ಕಾಣ್ತದೆ. ಎಂಡ್ ಮಾಡಲ?
ಬಾಯ್ ಹೇಳ್ತಿದ್ದೇನೆ. ಬಾಯ್ ಅಮ್ಮು. ಎಂಡ್ ಮಾಡ್ತೀನಿ ವರ, ಮಂಜು ಅವರೇ, ಭಟ್ರೆ, ರಮ್ಮಿ, ಅಮ್ಮು, ಸಾಗರ್, ಯಾರಲ್ಲಿದ್ದೀರಿ ಹೇಳಿ ಬಾಯಿ. ಬಾಯ್ ಮಂಜಣ್ಣ ಹೇಳ್ತಿದ್ದಾರೆ ಅಮ್ಮು. ಕಾಫಿ ಕುಡೀರಿ ಮಂಜು ಅವರೇ. ಬಾಯ್ ವರ ಸೇಸ್ ಹೇಳ್ತಿದ್ದಾರೆ ಅಮ್ಮು. ಎಲ್ಲ ಬ್ಲೂ ತೆಗೆದು ಎಂಡ್ ಮಾಡ್ತೀನಿ ಆಯಿತಾ. ಬಾಯ್ ಅಮ್ಮ ಹೇಳ್ತಿದ್ದಾರೆ. ಬಾಯ್ ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ನಿಮ್ದಿಲ್ವಾ ಮಂಜು ಅವರೇ? ಇದಿಲ್ವಾ, ಲೈವ್ ಇಲ್ವಾ? ಬಾಯ್ ಸುಮಿ. ಓಕೆ ಮಂಜು, ನಿಮ್ಮದು ಲೈವ್ ಮಾಡಲ್ಲ? ಬ್ಲೂ ತೆಗಿತಿದ್ದೀನಿ. ಮಲ್ಕೊಂಡ್ರಾ? ಮಲ್ಕೊಳ್ಳಿ. ಬಾಯ್ ಬಾಯ್. ಬಾಯ್ ಭಟ್ರೆ. ನಾನು ಇದು ರಿಮೂವ್ ಮಾಡ್ತಿದ್ದೀನಿ ಬ್ಲೂ, ಮತ್ತೆ ಎಂಡ್ ಮಾಡ್ತೀನಿ. ನೀವು ಹೋಗಿ ಆರಾಮಾಗಿ ಹೋಗಿ. ಬಾಯ್ ಬಾಯ್ ಎಲ್ರಿಗೂ. ಬ್ಲೂ ಇದ್ದರೆ ವಾಚ್ ಅವರು ಕಮ್ಮಿ ಬರ್ತದಂತೆ, ಅದಕ್ಕೆ ತೆಗಿತಾ ಇದ್ದೀನಿ. ನೈಟ್ ಸ್ವಿಚ್ ಇದೆ ಹಾಗಾದರೆ, ಅದರ ಬಗ್ಗೆ ಸ್ಪೀಚ್ ನೋಡುವ ಏನಾಗ್ತದಂತ. ನೋ ಟೆನ್ಷನ್. ಕೆಲವರಿಗೆ ಹಾಗೆ ಬೇಗ ಕೋಪ ಬರ್ತದಲ್ವ. ಯಾರಿಗಿದೆ ಬ್ಲೂ? ಓಕೆ, ರಿಮೂವ್ ಮಾಡಿದ್ದೆ. ಬಾಯ್ ಭಟ್ರೆ, ಥ್ಯಾಂಕ್ ಯು.